ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಕೇಳಿಸ್ತದಲ್ಲ? ಹರೇ ಕೃಷ್ಣ ಪ್ರಭು, ಕೇಳ್ತಾ ಇದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಹರೇ ಕೃಷ್ಣ. ಓಕೆ, ನಾವು ಮೊನ್ನೆ ನೋಡಿದ್ವು ಈ ಶೋಣಕೃಷಿ ತಿಳಿಸ್ತಾರೆ ಕಲಿಯುಗದ ಜನರು ಹೇಗಿರ್ತಾರೆ. ಅವರು ಪ್ರಾಯೇನಲ್ಪಾಯುಷ ಸಭ್ಯ ಕಲವಸ್ಮಿನ್ ಯುಗೆ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಉಪದ್ರತ. ಓಕೆ, ಕಲಿಯುಗದ ಜನರಿಗೆ ಅವರು ಜಾಸ್ತಿ ಕಾಲ ಬದುಕುವುದಿಲ್ಲ. ಓಕೆ, ಅವರಿಗೆ ಕಡಿಮೆ ಜೀವಿತಾವಧಿ 100 ವರ್ಷ ಕೊಟ್ಟಿದ್ದಾರೆ. ಆದರೆ 100 ವರ್ಷ ಯಾರು ಬದುಕುವುದಿಲ್ಲ. ಮತ್ತೆ ಅವರು ಸೋಮಾರಿತನದಲ್ಲಿದ್ದಾರೆ. ಭೌತಿಕ ವಿಷಯವನ್ನು ಬಿಟ್ಟು ಆಧ್ಯಾತ್ಮಿಕ ವಿಷಯದಲ್ಲಿ ಸಹ ಓಕೆ ಅವರು ಆಚಾರ್ಯರು ಭಾವಾರ್ಥದಲ್ಲಿ ತಿಳಿಸ್ತಾರೆ. ಅಂದ್ರೆ ಅವರು ತಪ್ಪು ದಾರಿಗೆಳೆಯಲ್ಪಟ್ಟವರು, ದುರ್ಮಾರ್ಗ ದರ್ಶನ ಪಡೆದಿದ್ದಾರೆ. ಓಕೆ, ಅವರು ಅಂಥದ್ದೇ ಭೌತಿಕವಾಗಿ ಸಿನಿಮಾ, ಕ್ಲಬ್ಬು, ಚಲನಚಿತ್ರ ಇಂಥ ಇದರಲ್ಲಿ ಆಸಕ್ತರಾಗಿರೋರು. ಭಗವಂತನ ವಿಷಯದಲ್ಲಿ ಅವರಿಗೆ ಯಾವುದೇ ಆಸಕ್ತಿ ಇಲ್ಲ. ದೇವರ ಬಗ್ಗೆ ದುರಾದೃಷ್ಟರು, ಅದೃಷ್ಟ ಅಂತೂ ಇಲ್ಲ. ಅದನ್ನಿಲ್ಲಿ ಮಂದ ಭಾಗ್ಯ, ದುರಾದೃಷ್ಟರು, ಭಾಗ್ಯವಂತರಲ್ಲ. ಅಂದ್ರೆ ನಂತರ ಅವರು ಯಾವಾಗ್ಲೂ ಪೀಡಿತರಾಗಿರ್ತಾರೆ. ಅದನ್ನ ಇಲ್ಲಿ ತಿಳಿಸ್ತಾರೆ. ಯಾರು ಶೋಣಕೃಷಿ ಸೂತ ಗೋಸ್ವಾಮಿಗೆ ಇದನ್ನ ತಿಳಿಸಿ ನಂತರ ಆ ಪ್ರಶ್ನೆಯನ್ನ ಕೇಳಿದ್ದಾರೆ. ನಾವು ನೋಡಿದ್ವು ಈ 3 ಪ್ರಶ್ನೆ ನಾವು ನೋಡಿ ಆಗಿದ್ವು. ಓಕೆ, ಈ ಅಧ್ಯಾಯದ ಹೆಸರೇ ಋಷಿಗಳ ಆ ಪ್ರಶ್ನೆ. ಅದರಲ್ಲಿ ಈ 3 ಪ್ರಶ್ನೆಯನ್ನ ಕೇಳ್ತಾರೆ. ಮೊದಲು ಒಟ್ಟಾಗಿ ಈ ಅಧ್ಯಾಯದಲ್ಲಿ 6 ಪ್ರಶ್ನೆಯನ್ನ ಕೇಳ್ತಾರೆ. ಈ ನಾವು ನೋಡಿದ 3 ಪ್ರಶ್ನೆ ಇದು ಸಾಮಾನ್ಯವಾಗಿ ಜನರಿಗೆ ಅತ್ಯಂತ ಶ್ರೇಯಸ್ಸು ಯಾವುದು? ಸಾಮಾನ್ಯವಾಗಿ ಓಕೆ, ಸಾಮಾನ್ಯ ಜನರಿಗೆ ಅತ್ಯಂತ ಶ್ರೇಯಸ್ಕರವಾದದ್ದು ಯಾವುದು ಅಂತ ಪ್ರಶ್ನೆ ಮಾಡಿದ್ರು. ನಂತರ ಅವ್ರು ತಿಳಿಸಿದ್ರು ತುಂಬಾ ಶಾಸ್ತ್ರ ಇದೆ, ಅದರಲ್ಲಿ ಬೇರೆ ಬೇರೆ ವಿಧಿವಿಧಾನ ಇದೆ. ಅದನ್ನ ತುಂಬಾ ಕಾಲ ಅಧ್ಯಯನ ಮಾಡಿದ ನಂತರವೇ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಅದಕ್ಕಾಗಿ ನೀವು ಅದರ ಸಾರವನ್ನ ಸಂಗ್ರಹ ಮಾಡಿ. ಯಾಕೆಂದ್ರೆ ಸೂತ ಗೋಸ್ವಾಮಿ ಹತ್ರ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆಲ್ಲ ಇದರ ಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲವನ್ನ ಅವರು ತಿಳಿದಿದ್ದಾರೆ. ಹಾಗಾಗಿ ನೀವು ನಮ್ಗೆ ಆ ಎಲ್ಲಾ ಧರ್ಮ ಗ್ರಂಥಗಳ ಸಾರ ಏನು ಅಂತ ತಿಳಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. 3ನೇ ಪ್ರಶ್ನೆ, ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಏಕೆ ಅವತರಿಸಿದನು? ಆ ಭಗವಂತ ಏಕೆ ಅವತರಿಸಿ ಬಂದರು? ಆ ಪ್ರಶ್ನೆಯನ್ನ ಶೋಣಕೃಷಿ ಸೂತ ಗೋಸ್ವಾಮಿ ಹತ್ರ ಕೇಳ್ತಾರೆ. ಈ 3 ಪ್ರಶ್ನೆಯನ್ನ ಕೇಳಿದ್ರು. ಓಕೆ, ಅದೇ ನಾವು ನಿನ್ನೆ ನೋಡಿದ್ವಿ, ಚರ್ಚೆ ಮಾಡಿದ್ವಿ. ಓಕೆ, ದೇವೋತ್ತಮನಾದ ಪರಮ ಪುರುಷ ದೇವಕಿಯ ಗರ್ಭದಲ್ಲಿ ವಾಸುದೇವನ ಮಗನಾಗಿ ಏಕೆ ಅವತಾರ ಮಾಡಿ ಬಂದರು? ಈ 3 ಪ್ರಶ್ನೆಯನ್ನ ಕೇಳಿದ್ರು. ನಂತರದ್ದು ನಾವು ನೋಡುವ ಇನ್ನು ಕೆಲವು ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕಿಂತ ಮುಂಚೆ ನಾವು PDF ಶೇರ್ ಮಾಡ್ತೇನೆ ನಾನು ಕೇಳಿಂತ. ಓಕೆ, ನಿನ್ನೆ ನಾವು ಈ ಶ್ಲೋಕದವರೆಗೆ ನೋಡಿದ್ವಿ 14. ಓಕೆ, ಇದರಲ್ಲಿ ಆ ಭಗವಂತನ ನಾಮದ ಇದನ್ನ ತಿಳಿಸ್ತಾರೆ. ನಾನು ಗ್ರೂಪಲ್ಲಿ ಸಹ ನಿಮ್ಗೆ ಶೇರ್ ಮಾಡಿದ್ದೇನೆ. ಚಿಕ್ಕ ಶ್ಲೋಕ ಮತ್ತೆ ಅನುವಾದ ನಂಬರ್ ವೈಸ್ ಹಾಕಿದ್ದೇನೆ. ಈ ಶ್ಲೋಕ ನಾವು ನೋಡಿದ್ದು ಅಪನ್ನ ಸಂಶ್ರಿತಿಂ ಘೋರಂ ಯನ್ನಾಮ ವಿವಶೋ ಗೃಣಾನ್ ತತ ಸದ್ಯೇ ವಿಮುಚ್ಯೇತ
ಯದ್ಭಿಬೇತಿ ಸ್ವಯಂ ಭಯಂ. ಓಕೆ, ಆ ಭಗವಂತನಿಗೆ ಸಾಕ್ಷಾತ್ ಭಯಮೂರ್ತಿಯೇ ಅಂಜುತ್ತದೆ. ಹಾಗಾಗಿ ಜನನ ಮರಣದ ಜಟಿಲ ಚಕ್ರದಲ್ಲಿ ಸಿಲುಕಿ ಬಿದ್ದ ಜೀವಿಗಳು ಅರಿಯದೆಯೋ ಅರಿತೋ ಆ ಭಗವಂತನ ನಾಮ ಸಂಕೀರ್ತನವನ್ನು ಮಾಡಿದರೆ ಅವರು ಕೂಡಲೇ ಮುಕ್ತಿಯನ್ನ ಹೊಂತಾರೆ. ಓಕೆ, ಆ ಭಗವಂತನ ನಾಮದ ಮಹಾತ್ಮೆಯನ್ನ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಈ ಶ್ಲೋಕದಲ್ಲಿ ಎನ್ನಾಮ ನೋಡಿ, ಆ ಭಗವಂತನ ನಾಮಕ್ಕೆ ಅಷ್ಟು ಶಕ್ತಿ ಉಂಟು. ಇದನ್ನ ನಾವು ನಿನ್ನೆ ಚರ್ಚೆ ಮಾಡಿದ್ದು, ಇವತ್ತು 15. ಓಕೆ, ಇನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾರೆ ಹೇಗೆ ನಾವು ಬೇಗ ಶುದ್ಧರಾಗ್ತಾರೆ ಹೇಗೆ, ಅದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಯತ್ಪಾದ ಸಂಶಯ ಸೂತ ಮುನಯ ಪ್ರಾಶಮಾಯನ ಸದ್ಯ ಪುನಂತಿ ಉತ್ಪೃಷ್ಟ ಸ್ವಧುರ್ನ್ಯ ಪೋನು ಸೇವಯ. ಯತ್ಪಾದ ಸಂಶಯ ಸೂತ ಮುನಯ ಪ್ರಾಶಮಾಯನ ಸದ್ಯ ಪುನಂತಿ ಉಪಸ್ಪೃಷ್ಟ ಸ್ವಧುರ್ನ್ಯ ಪೋನು ಸೇವಯ. ಶ್ಲೋಕ ಎಲ್ಲರೂ ಹೇಳಿ, ನಾನು ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. ಹರೇ ಕೃಷ್ಣ. ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ, ನಿಮ್ ಲಿಂಕ್ ಯಾವ್ದು ನಂಗೆ ಗೊತ್ತಿಲ್ಲ ಪ್ರಭುಜಿ, ಹೇಳಿ. ಮಾತಾಜಿ, ನಾನು ನೀವ್ ಯಾವ್ದ್ರಲ್ಲಿ ಕಳ್ಸಿದ್ರೆ ನನ್ಗೆ ಗೊತ್ತಾಗ್ತಲ್ಲ ಪ್ರಭುಜಿ, ನಂಗೆ ಗೊತ್ತ. ನಾನು ಗ್ರೂಪ್ ಅಲ್ಲಿ ಹಾಕಿದೆ ಮಾತಾಜಿ. ನಾನು ನಿಮ್ಗೆ ಕೊನೆಗೆ ಗ್ರೂಪ್ ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತೇನೆ. ನೀವು ಅದ್ರಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಗ್ರೂಪ್ ಅಲ್ಲಿ ಜಾಯಿನ್ ಆಗ್ಬೋದು. ಅಲ್ಲ, ನನ್ಗೂ ಬರ್ಲಿಲ್ಲ ಪ್ರಭು, ನಿಮ್ದು ಸ್ಲೈಡ್ ಬರ್ಲಿಲ್ಲ. ಯಾವ್ದು ನನ್ಗೆ ಯಾವ್ದು ಬರ್ಲಿ, ನಾನು ಗ್ರೂಪ್ ಅಲ್ಲಿ ಗೊತ್ತಿಲ್ಲ ಪ್ರಭು. ನಮ್ಗೆ ಒಂದು ಸಿಗ್ತಾ ಇಲ್ಲ ಪ್ರಭುಜಿ. ಕ್ಲಾಸ್ ಅಷ್ಟೇ ಪ್ರಭುಜಿ, ನಮ್ಗೆ ಲಿಂಕ್ ಮಾತ್ರ ಬರ್ತಾ ಇದೆ ಅಷ್ಟೇ, ಲಿಂಕ್ ಮಾತ್ರ ಬರ್ತಾ ಇದೆ ಪ್ರಭು. ನಾನು ನಮ್ಗೆ ಸಹ ಬರ್ಲಿಲ್ಲ, ಅದು ಗ್ರೂಪ್ ಬರ್ಲಿಲ್ಲ, ಲಿಂಕ್ ಮಾತ್ರ ಬರುದು. ಯಾವ್ದು ಬರ್ತಾನೆ ಇಲ್ಲ. ನಾನು ಈಗ ತೋರಿಸ್ತೇನೆ. ಓಕೆ, 1 ಸೆಕೆಂಡ್ ಕಲಿಸ್ತೇನೆ. ಇದಾದ್ಮೇಲೆ ನಾವು ನೋಡುವ. ಯಾರ ಪಾದಕಮಲಗಳನ್ನು ಹೇ ಸೂತ ಮುನಿಯೇ, ಮುನಯ ಮಹರ್ಷಿಗಳು, ಪ್ರಾಶಮಾಯನ ಮಗ್ನರಾದ ಸದ್ಯ ಒಮ್ಮೆಗೆ ಪುನಂತಿ ಪವಿತ್ರಗೊಳಿಸುವರು. ಉಪಸ್ಪೃಷ್ಟ ಕೇವಲ ಸಂಘದಿಂದಲೇ, ಉಪಸೃಷ್ಟ ಕೇವಲ ಸಂಘದಿಂದಲೇ, ಸ್ವಧುರ್ನಿ ಪವಿತ್ರ ಗಂಗೆಯ, ಪವಿತ್ರ ಗಂಗೆಯ, ಅಪ ಜಲವು, ಅನುಸೇವಯ ನಿರಂತರವಾಗಿ ಉಪಯೋಗಿಸುವುದರಿಂದ, ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತೇನೆ, ನೀವು ನೋಡಿ. ನಾನು ಲಿಂಕ್ ಶೇರ್ ಮಾಡಿದೆ, ಯಾರಿಲ್ಲ ಜಾಯಿನ್ ಆಗಿ. ಲಿಂಕ್ ಶೇರ್ ಮಾಡ್ತೇನೆ. ಅನುವಾದ ನೋಡುವ. ಎಳೆ ಸೂತಮುನಿಗಳೇ, ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸುವವರನ್ನು ತತ್ಕ್ಷಣವೇ ಪವಿತ್ರಗೊಳಿಸಬಲ್ಲರು.
ಭಗವಂತನ ಭಗವಂತನ ಪಾದಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತಕ್ಷಣವೇ ಪವಿತ್ರಗೊಳಿಸಬಲ್ಲುದು. ಪವಿತ್ರಗೊಳಿಸುವುದು. ಗಂಗಾಜಲ ಸುದೀರ್ಘ ಬಳಕೆಯ ನಂತರ ಪವಿತ್ರಗೊಳಿಸುವುದು. ಪವಿತ್ರಗೊಳಿಸುವುದು. ಇಲ್ಲಿ ಇದನ್ನ ಭಕ್ತರ ಸಂಪರ್ಕದ ಮಹಾತ್ಮೆಯನ್ನ ಇಲ್ಲಿ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಯಾರೋ ಒಬ್ರು ಏನೋ ಜಾಯಿನ್ ಆದ್ರು ಗ್ರೂಪ್ ಅಲ್ಲಿ ಬಂತು. ಎಲೆ ಸೂತ ಮುನಿಗಳೇ, ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತತ್ಕ್ಷಣವೇ ಪವಿತ್ರಗೊಳಿಸಬಲ್ಲರು. ಆದರೆ ಗಂಗಾಜಲ ಸುದೀರ್ಘ ಬಳಕೆಯ ನಂತರ ಪವಿತ್ರಗೊಳಿಸುವುದು. ನೋಡಿ ಇಲ್ಲಿ ತಿಳಿಸ್ತಾರೆ. ಈ ಗಂಗಾ ನಾವು ಹೆಚ್ಚಿನವರು ಏನು ಗ್ರಹಿಸ್ತಾರೆ, ಗಂಗಾದಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಹೋಗುತ್ತೆ. ಅದು ತುಂಬಾ ಬಳಕೆಯ ನಂತರ ನಮ್ಮ ಪಾಪ ಹೋಗುದಂತೆ, ತಕ್ಷಣ ಇಲ್ಲ. ಹಾಗಾಗಿ ಈ ಭಗವಂತನ ಪಾದ ಕಮಲಗಳಲ್ಲಿ ಸಂಪೂರ್ಣ ಆಶ್ರಯ ಪಡೆದೆ ಯಾರು ಭಕ್ತರಿದ್ದಾರೆ ಅಂತ ಋಷಿವರೇಣ್ಯರ ಸಂಪರ್ಕದಲ್ಲಿ ಯಾರು ಬರ್ತಾರೆ ಅವರು ತಕ್ಷಣವೇ ಅದೇ ತಕ್ಷಣ ಅವರು ಪವಿತ್ರ ಅವರನ್ನ ಮಾಡ್ತಾರೆ ಅಂತೆ. ಓಕೆ, ಹಾಗಾಗಿ ಇದನ್ನ ಇಲ್ಲಿ ಶೌನಕ ಋಷಿ ತಿಳಿಸ್ತಾರೆ. ಹಾಗಾಗಿ ಈ ಸೂತ ಗೋಸ್ವಾಮಿ ಅಂತ ವ್ಯಕ್ತಿ, ಅದಕ್ಕೋಸ್ಕರ ಅವರನ್ನ ಇದು ಮಾಡ್ತಾರೆ. ಎಲೆ ಸೂತ ಮುನಿಗಳೇ, ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತಕ್ಷಣವೇ ಪವಿತ್ರಗೊಳಿಸಬಲ್ಲರು. ಆದರೆ ಗಂಗಾಜಲ ಸುದೀರ್ಘ ಬಳಕೆಯ ನಂತರ ಪವಿತ್ರಗೊಳಿಸುವುದು. ಗಂಗಾಜಲ ತುಂಬಾ ಉಪಯೋಗ ಮಾಡಿದ ನಂತರ ಅದು ಶುದ್ಧ ಮಾಡುವಂತ. ಯಾರು ಶುದ್ಧ ಭಕ್ತರ ಸಂಘದಲ್ಲಿ ಬರ್ತಾರೆ ಅವರು ತಕ್ಷಣವೇ ಪವಿತ್ರರಾಗ್ತಾರೆ. ನಾವು ನೋಡುವ ಪ್ರಭುಪಾದರ ಉದಾಹರಣೆ. ಪ್ರಭುಪಾದ ಅಮೆರಿಕಕ್ಕೆ ಹೋಗಿ ಅಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಮಾಡಿದ್ರು. ಅಲ್ಲಿ ಒಂದು ಪಾರ್ಕ್ ಅಲ್ಲಿ. ಓಕೆ, ಹಾಗೆ ತುಂಬಾ ಅವರ ಸಂಪರ್ಕ ಎಷ್ಟು ಜನ ಭಕ್ತರಾದ ಅಮೆರಿಕದ ಅವ್ರು ಯಾವುದೇ ನಿಯಮ ರೂಲ್ಸ್ ಇದನ್ನ ಫಾಲೋ ಮಾಡಿ ಅಂತವರು ಶುದ್ಧ ಭಕ್ತರಾಗಿದ್ದಾರೆ. ಅದೇ ಆ ಭಕ್ತರ ಮಹಿಮೆ, ಶುದ್ಧ ಭಕ್ತರ ಅಂತವರ ಆಶ್ರಯ. ಅದನ್ನ ಆಚಾರ್ಯರಲ್ಲಿ ಭಾವಾರ್ಥದಲ್ಲಿ ತಿಳಿಸ್ತಾರೆ. ಯಾರಾದ್ರೂ ಭಾವಾರ್ಥವನ್ನ ಓದಿ. ಮೀರಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ನೋಡಿ ಮಾತಾಜಿ, ಈಗ ಮೀರಾ ಪುನೀತ್. ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಭಗವಂತನ ಶುದ್ಧ ಭಕ್ತರು ಗಂಗಾ ನದಿಯ ಪವಿತ್ರ ಜಲಕ್ಕಿಂತ ಹೆಚ್ಚು ಶಕ್ತರು. ಗಂಗಾ ನದಿಯ ಜಲವನ್ನು ಸುದೀರ್ಘ ಕಾಲ ಬಳಸುವುದರಿಂದ ಆಧ್ಯಾತ್ಮಿಕ ಲಾಭ ಪಡೆಯಬಹುದು. ಆದರೆ ವ್ಯಕ್ತಿಯು ಭಗವಂತನ ಶುದ್ಧ ಭಕ್ತನ ದಯೆಯಿಂದ ಕೂಡಲೇ ಕೇಳಿಸ್ತಾ ಇಲ್ಲ ನಿಮ್ದು. ಹರೇ ಕೃಷ್ಣ ಮಾತಾಜಿ. ಮ್ಯೂಟ್ ಆಗೋಯ್ತು ಪ್ರಭುಜಿಯಕ್ಕೂ, ಸಾರಿ. ಆದರೆ ವ್ಯಕ್ತಿಯು ಭಗವಂತನ ಶುದ್ಧ ಭಕ್ತನ ದಯೆಯಿಂದ ಕೂಡಲೇ ಪವಿತ್ರಾತ್ಮನಾಗಬಹುದು. ಹುಟ್ಟಿನಿಂದ ಶೂದ್ರನಿರಲಿ, ಸ್ತ್ರೀ ಇರಲಿ, ವಣಿಕನಿರಲಿ ಅಥವಾ ಯಾರೇ ಆಗಲಿ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯಬಹುದು. ತನ್ಮೂಲಕ ದೇವೋತ್ತಮ ಪರಮ ಪುರುಷನಲ್ಲಿಗೆ ಮರಳಬಹುದು. ಹೀಗೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯುವುದು ಎಂದರೆ ಪರಿಶುದ್ಧ ಭಕ್ತರಲ್ಲಿ ಆಶ್ರಯ ಪಡೆಯುವುದು ಎಂದೇ ಅರ್ಥ. ಸೇವೆಯೇ ತಮ್ಮ ಏಕೈಕ ಕರ್ತವ್ಯ ಎಂದು ಭಾವಿಸಿದ ಪರಿಶುದ್ಧ ಭಕ್ತರನ್ನು ಪ್ರಭುಪಾದ ಮತ್ತು ವಿಷ್ಣುಪಾದ ಎಂಬ ಹೆಸರುಗಳಿಂದ ಗೌರವಿಸಲಾಗಿದೆ. ಇದು ಇಂತಹ ಭಕ್ತರು ಭಗವಂತನ ಪಾದ ಪದ್ಮಗಳ ಪ್ರತಿನಿಧಿಗಳೆಂಬುದನ್ನು ಸೂಚಿಸುತ್ತದೆ. ಆದ್ದರಿಂದ ಪರಿಶುದ್ಧ ಭಕ್ತನನ್ನು ತನ್ನ ಗುರು ಎಂದು ಸ್ವೀಕರಿಸಿ ಯಾರು ಆ ಪರಿಶುದ್ಧ ಭಕ್ತನ ಪಾದ ಪದ್ಮಗಳಲ್ಲಿ ಆಶ್ರಯ ಪಡೆಯುವರೋ ಅವರು ಕೂಡಲೇ ಪವಿತ್ರಾತ್ಮರಾಗುವರು. ಇಂತಹ ಭಕ್ತರನ್ನು ಭಗವಂತನಿಗೆ ಸರಿಸಮನಾಗಿ ಗೌರವಿಸಲಾಗುತ್ತದೆ.
ಏಕೆಂದರೆ ಅವರು ಭಗವಂತನ ಇಚ್ಛಾನುಸಾರ ಪತಿತಾತ್ಮರನ್ನು ದೇವೋತ್ತಮ ಪುರುಷನಲ್ಲಿಗೆ ಮರಳಿಸುವ ಭಗವಂತನ ಅತ್ಯಂತ ರಹಸ್ಯ ಸೇವೆಯಲ್ಲಿ ತೊಡಗಿರುತ್ತಾರೆ. ಅಪೌರುಷೇಯ ಧರ್ಮ ಗ್ರಂಥಗಳ ಪ್ರಕಾರ ಇಂತಹ ಪರಿಶುದ್ಧ ಭಕ್ತರು ಭಗವಂತನ ಪ್ರತಿನಿಧಿಗಳೆಂದೇ ಪ್ರಖ್ಯಾತರು. ಪರಿಶುದ್ಧ ಭಕ್ತನ ಪ್ರಾಮಾಣಿಕ ಶಿಷ್ಯನು ತನ್ನ ಗುರುವನ್ನು ಭಗವಂತನಿಗೆ ಸರಿಸಮಾನನು ಎಂದೇ ಭಾವಿಸುತ್ತಾನೆ. ಆದರೆ ಸದಾಕಾಲವು ತಾನು ಭಗವಂತನ ದಾಸನ ವಿನೀತ ದಾಸ ಎಂದೇ ಭಾವಿಸುತ್ತಾನೆ. ಇದು ಪರಿಶುದ್ಧವಾದ ಭಕ್ತಿ ಮಾರ್ಗ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು. ಧನ್ಯವಾದ. ಇಲ್ಲಿ ಪ್ರಭುಪಾದರು ಇದನ್ನ ಸ್ಪಷ್ಟವಾಗಿ ತಿಳಿಸ್ತಾರೆ. ಇದರಲ್ಲಿ ಹೇಳಿದ್ದು ಗಂಗಾಜಲ ಸುದೀರ್ಘ ಬಳಕೆಯ ನಂತರ ಪವಿತ್ರಗೊಳಿಸುವುದು, ಆದರೆ ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತಕ್ಷಣವೇ ಪವಿತ್ರಗೊಳಿಸಬಲ್ಲರು. ಭಗವಂತನ ಶುದ್ಧ ಭಕ್ತರು ಅವರ ಸಂಪರ್ಕಕ್ಕೆ ಯಾರು ಬರ್ತಾರೆ ಅಂದ್ರೆ ಆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ತಿಳಿಸ್ತಾರೆ, ನೋಡಿದ್ರೆ ಸಾಕಂತೆ ಅವರು ಶುದ್ಧ ಆಗ್ತಾರಂತೆ. ಅವರನ್ನು ನೋಡುವುದರಿಂದ, ಅಂತ ಶುದ್ಧ ಭಕ್ತರ ನೋಡುವುದರಿಂದ ಅವರು ಶುದ್ಧ ಆಗ್ತಾರೆ ಅಂತ ಆಚಾರ್ಯರು ತಿಳಿಸ್ತಾರೆ. ಭಗವಂತನ ಶುದ್ಧ ಭಕ್ತರು ಗಂಗಾ ನದಿಯ ಪವಿತ್ರ ಜಲಕ್ಕಿಂತ ಹೆಚ್ಚು ಶಕ್ತರು. ನೋಡಿ, ಓಕೆ, ಅದನ್ನು ದೀರ್ಘಕಾಲ ಈ ಶ್ಲೋಕದಲ್ಲೇ ತಿಳಿಸಿದ್ದಾರೆ. ಗಂಗಾಜಲ ಸುದೀರ್ಘ ಬಳಕೆಯ ನಂತರ ಪವಿತ್ರಗೊಳಿಸುವುದು, ಆದರೆ ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತಕ್ಷಣವೇ ಪವಿತ್ರಗೊಳಿಸಬಲ್ಲರು. ಅವರು ಆ ಪವಿತ್ರ ಗಂಗಾಜಲಕ್ಕಿಂತಲೂ ಹೆಚ್ಚು ಶಕ್ತರು. ಅದನ್ನ ಆಚಾರ್ಯ ತಿಳಿಸ್ತಾರೆ. ಗಂಗಾ ನದಿಯ ಜಲವನ್ನು ಸುದೀರ್ಘ ಕಾಲ ಬಳಸುವುದರಿಂದ ಆಧ್ಯಾತ್ಮಿಕ ಲಾಭ ಪಡೆಯಬಹುದು. ಓಕೆ, ಗಂಗಾ ಜಲವನ್ನು ನಾವು ಸುದೀರ್ಘ ಕಾಲ ಬಳಕೆ ಮಾಡುವುದರಿಂದ ನಮಗೆ ಆಧ್ಯಾತ್ಮಿಕ ಫಲ ಲಾಭ ಬರ್ತದೆ. ಆದರೆ ವ್ಯಕ್ತಿಯು ಭಗವಂತನ ಶುದ್ಧ ಭಕ್ತನ ದಯೆಯಿಂದ ಕೂಡಲೇ ಪವಿತ್ರಾತ್ಮನಾಗಬಹುದು. ಆದ್ರೆ ನಾವು ಶುದ್ಧ ಭಕ್ತರ ದಯೆಯಿಂದ ಏನಾಗ್ತೇವೆ? ಕೂಡಲೇ, ತಕ್ಷಣ, ಇಲ್ಲಿ ತಿಳಿಸಿದ್ದಾರೆ, ತಕ್ಷಣವೇ ಒಮ್ಮೆಗೆ, ಸದ್ಯ ಒಮ್ಮೆಗೆ, ಅದೇ ಕ್ಷಣಕ್ಕೆ ಅವರು ಪವಿತ್ರ ಆಗ್ತಾರೆ ಅಂತ ಇಲ್ಲಿ ತಿಳಿಸ್ತಾರೆ. ಆದ್ರೆ ಯಾರೇ ಆಗಿರ್ಲಿ ಅದನ್ನ ಆಚಾರ್ಯರು ತಿಳಿಸ್ತಾರೆ. ಹುಟ್ಟಿನಿಂದ ಶೂದ್ರನಿರಲಿ, ಸ್ತ್ರೀಯಿರಲಿ, ವನಿಕನಿರಲಿ ಅಥವಾ ಯಾರೇ ಆಗಲಿ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯಬಹುದು. ಯಾರಿಗೂ, ಓಕೆ, ಭಗವಂತ ಯಾರನ್ನ ಇದು ಮಾಡೋದಿಲ್ಲ. ಭಗವಂತನಲ್ಲಿ ಯಾರು ಬರ್ತಾರೆ ಅವರನ್ನ ಯಾವತ್ತು ಭಗವಂತ ರಿಜೆಕ್ಟ್ ಮಾಡುವುದಿಲ್ಲ. ಅವ್ರು ಯಾವುದೇ ಇಚ್ಛೆ ಇಟ್ಕೊಂಡು ಬರ್ಲಿ, ಭಗವಂತ ಅವರನ್ನ ಸ್ವೀಕಾರ ಮಾಡ್ತಾರೆ. ಎಂಥದೇ ವ್ಯಕ್ತಿ ಆಗ್ಲಿ, ಅವ್ರ ಎಂತ ಸಮಸ್ಯೆ ಅಂದ್ರು ಭಗವಂತನ ಬಳಿಗೆ ಹೋದ್ರೆ ಭಗವಂತ ಅವರನ್ನ ಯಾವಾಗಲೂ ರಿಜೆಕ್ಟ್ ಮಾಡುವುದಿಲ್ಲ. ಓಕೆ, ಅದನ್ನ ಆಚಾರ್ಯ ತಿಳಿಸ್ತಾರೆ. ಹುಟ್ಟಿನಿಂದ ಶೂದ್ರನಿರಲಿ, ಸ್ತ್ರೀ ಇರಲಿ, ವನಿಕನಿರಲಿ ಅಥವಾ ಯಾರೇ ಆಗಲಿ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯಬಹುದು. ನಾವೆಲ್ಲ ಭಗವಂತನ ಪಾದ ಕಮಲದಲ್ಲಿ ಆಶ್ರಯವನ್ನ ಪಡೆಯಬೇಕು. ಹಾಗೆ ನಾವು ಇಲ್ಲಿಗೆ ಹೋಗ್ಬೋದು, ಭಗವಂತನ ಧಾಮಕ್ಕೆ ಹೋಗ್ಬೋದು. ತನ್ಮೂಲಕ ಪರಮ ಪುರುಷನಲ್ಲಿಗೆ ಮರಳಬಹುದು. ಯಾರು ಭಗವಂತನ ಆಶ್ರಯವನ್ನ ಗ್ರಹಣ ಮಾಡ್ತಾರೆ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ. ಓಕೆ, ಖಂಡಿತವಾಗಿ ಭಗವಂತ ತಿಳಿಸ್ತಾರೆ, ಭಗವದ್ಗೀತೆಯಲ್ಲಿ ಸಹ ತಿಳಿಸ್ತಾರೆ. ಆಶ್ರಯನ ಪಡೆಯುವುದಂದ್ರೆ ನಾವು ಭಗವಂತನ ಭಕ್ತರಾಗ್ಬೇಕು, ಅದನ್ನೇ ಭಗವಂತ ತಿಳಿಸುವುದು. ಹೀಗೆಂದೇ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಓಕೆ, ಅವರು ಖಂಡಿತವಾಗಿ ನನ್ನಲ್ಲಿಗೆ ಬರ್ತಾರೆ. ಭಗವಂತ ಕೆಲವು ಅಧ್ಯಾಯದಲ್ಲಿ ನಿಮ್ಗೆ ಭಗವದ್ಗೀತೆ ಶ್ಲೋಕ ತೋರಿಸ್ಬೋದು, ಕೆಲವು ಆಚಾರ್ಯಲ್ಲಿ ಉಲ್ಲೇಖ ಮಾಡಿ ತುಂಬಾ ಇದರಲ್ಲಿ ಭಗವಂತ ತಿಳಿಸ್ತಾರೆ. ಈ 11ನೇ ಅಧ್ಯಾಯದಲ್ಲಿ ಲಾಸ್ಟ್ ಓಕೆ, ಇಲ್ಲಿ ಸಹ ತಿಳಿಸ್ತಾರೆ. ಓಕೆ, ಇಲ್ಲಿ 11ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದಲ್ಲಿ ಮತ್ಕರ್ಮ ಕೃತ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಾಸ ಮಾಂ ವೇತ್ತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಳದಿಂದ ಮುಕ್ತವಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ,
ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳಿಗೆ ಮಿತ್ರನೋ ಅವನು ನಿಶ್ಚಯವಾಗಿ ನನ್ನಲ್ಲಿಗೆ ಬರುವನು. ಭಗವಂತನ ಧಾಮ. ನೆಕ್ಸ್ಟ್ ಎಷ್ಟನೇ ಲಾಸ್ಟ್. ಓಕೆ, ಅವರು ಭಗವಂತನಿಗೆ ತುಂಬಾ ಪ್ರಿಯ. ಕೆಲವು ಇದರಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ. ಇದನ್ನು ಆಚಾರ್ಯರು ಇಲ್ಲಿ ವಿವರಿಸಿದ್ದಾರೆ. ತುಂಬಾ ಭಗವಂತನ ಇದರಲ್ಲಿ ಆಶ್ರಯ ಪಡೆಯುತ್ತಾರೆ ಅಂತ ಅವರು ಖಂಡಿತವಾಗಿಯೂ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಇಲ್ಲಿ ಸಹ ಭಗವಂತ ಹೇಳ್ತಾರೆ ನೋಡಿ, ಇಲ್ಲಿ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ 33ನೇ ಶ್ಲೋಕದಲ್ಲಿ, ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯಸ್ತಥಾ ಅನಿತ್ಯಂ ಅಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಂ. ಓಕೆ, ಅದು ಹೇಗೆ ಭಕ್ತಿ ಮಾಡ್ಬೇಕು ಅಂತ ನಂತರ ಶ್ಲೋಕದಲ್ಲಿ ಭಗವಂತ ತಿಳಿಸ್ತಾರೆ. ಧರ್ಮಾತ್ಮರಾದ ಬ್ರಾಹ್ಮಣರು ಯಾರೇ ಆಗ್ಲಿ ನೋಡಿ, ಇದಕ್ಕಿಂತ ಮುಂಚೆ ಶ್ಲೋಕದಲ್ಲಿ ಭಗವಂತ ಸ್ಪಷ್ಟವಾಗಿ ತಿಳಿಸ್ತಾರೆ ಭಗವಂತನ ಆಶಯವನ್ನ ಯಾರ ಗ್ರಹಣ ಮಾಡ್ತಾರೆ. ಇದನ್ನೇ ಆಚಾರ್ಯರು ಈ ಭಾವಾರ್ಥದಲ್ಲಿ ತಿಳಿಸುವುದು. ನೋಡಿ ಇಲ್ಲಿ ತಿಳಿಸಿದ್ರು, ಇಲ್ಲಿ 1 ಸೆಕೆಂಡ್. ಹುಟ್ಟಿನಿಂದ ಶೂದ್ರನಿರಲಿ, ಸ್ತ್ರೀಯರಲಿ, ವಣಿಕನಿರಲಿ ಅಥವಾ ಯಾರೇ ಆಗಲಿ ಭಗವಂತನ ಪಾದಕಮಲಗಳಲ್ಲಿ ಆಶ್ರಯ ಪಡೆಯಬಹುದು, ಯಾರು ಸಹ ಪಡೆಯಬಹುದು. ಅದನ್ನ ಇಲ್ಲಿ ಭಗವಂತ ಹೇಳಿದ್ದು, ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಏಪಿ ಸ್ಯು ಪಾಪಯೋನಯ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರ ಸ್ಥೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಪರಮಗತಿ ಅಂದ್ರೆ ಭಗವಂತನ ಧಾಮವನ್ನು ಅವರು ಪ್ರಾಪ್ತಿ ಮಾಡಬಹುದು, ಯಾರು ಭಗವಂತನಲ್ಲಿ ಆಶ್ರಯವನ್ನ ಪಡೀತಾರೆ. ಅದನ್ನೇ ಪ್ರಭುಪಾದರು ಇಲ್ಲಿ ತಿಳಿಸ್ತಾರೆ, ನಾವು ನೋಡಿದ್ದು. ಓಕೆ, 1 ಸೆಕೆಂಡ್. ಓಕೆ, ಅದನ್ನೇ ಆಚಾರ್ಯರು ತಿಳಿಸ್ತಾರೆ. ಅವರು ಮರಳಿ ತನ್ಮೂಲಕ ದೇವೋತ್ತಮ ಪುರುಷನಲ್ಲಿಗೆ ಮರಳಬಹುದು, ಹೀಗೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ನಂತರ ತಿಳಿಸ್ತಾರೆ ಆಚಾರ್ಯರಲ್ಲಿ, ಭಗವಂತನ ಪಾದಕಮಲಗಳಲ್ಲಿ ಆಶ್ರಯ ಪಡೆಯುವುದು ಎಂದರೆ ಪರಿಶುದ್ಧ ಭಕ್ತರಲ್ಲಿ ಆಶ್ರಯ ಪಡೆಯುವುದು ಎಂದೇ ಅರ್ಥ. ಅಂದ್ರೆ ನಾವು ಈಗ ಭಗವಂತ ನಮ್ಮ ಎದುರು ಡೈರೆಕ್ಟ್ ಇಲ್ಲ, ಓಕೆ, ಹಾಗಾಗಿ ನಾವು ಅವರ ಶುದ್ಧ ಭಕ್ತರ ಆಶ್ರಯವನ್ನ ಪಡೆಯಬೇಕು. ಪ್ರಭುಪಾದರು ಭಗವಂತನ ಶುದ್ಧ ಭಕ್ತರು. ಅಂತ ಭಕ್ತರ ಆಶ್ರಯವನ್ನ ನಾವು ಪಡೆದ್ರೆ ನಾವು ಭಗವಂತನಲ್ಲಿ ಆಶ್ರಯ ಪಡೆದದ್ದೇ ಎಂದೇ ಅರ್ಥ. ಯಾಕೆಂದ್ರೆ ಈ ಗುರು ಇದ್ದಾರೆ, ಭಗವಂತ ಉದ್ಧವ ಗೀತೆ 11ನೇ ಸ್ಕಂದದ ಉದ್ಧವ ಗೀತೆಯಲ್ಲಿ ಉದ್ಧವನಿಗೆ ತಿಳಿಸ್ತಾರೆ. ಓಕೆ, ಗುರುವನ್ನು ನಾವು ಅವರಿಗೆ ಗೌರವ ಭಗವಂತನ ತರವೇ ಕೊಡ್ಬೇಕು. ಯಾಕಂದ್ರೆ ಅವರು ಭಗವಂತನ ಪ್ರತಿನಿಧಿ ಗುರು. ಓಕೆ, ಗುರು ಏನ್ ಮಾಡ್ತಾರೆ, ನಮಗೆ ಆ ಭಗವಂತನಲ್ಲಿಗೆ ಹೋಗುವ ದಾರಿಯನ್ನ ತಿಳಿಸಿಕೊಡ್ತಾರೆ. ಓಕೆ, ಅದನ್ನ ಆಚಾರ್ಯರು ಇಲ್ಲಿ ತಿಳಿಸ್ತಾರೆ. ಓಕೆ ನೋಡಿ, ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯುವುದು ಎಂದರೆ ಪರಿಶುದ್ಧ ಭಕ್ತರಲ್ಲಿ ಆಶ್ರಯ ಪಡೆಯುವುದೆಂದೇ ಅರ್ಥ. ಭಕ್ತಿ ಸೇವೆಯೇ ತಮ್ಮ ಏಕೈಕ ಕರ್ತವ್ಯ ಎಂದು ಭಾವಿಸಿದ ಪರಿಶುದ್ಧ ಭಕ್ತರನ್ನು, ಯಾರು ಭಕ್ತಿ ಸೇವೆಯೇ ಏಕೈಕ ಕರ್ತವ್ಯ ಎಂದು ಭಾವಿಸಿದ ಪರಿಶುದ್ಧ ಭಕ್ತರನ್ನು ಪ್ರಭುಪಾದ ಮತ್ತು ವಿಷ್ಣುಪಾದ ಎಂಬ ಹೆಸರುಗಳಿಂದ ಗೌರವಿಸಲಾಗಿದೆ. ಅವರಿಗೆ ಏನು ಕರೆಯುತ್ತಾರೆ, ಅಂತಹ ಭಕ್ತರನ್ನು, ಪರಿಶುದ್ಧ ಭಕ್ತರನ್ನು ಪ್ರಭುಪಾದ ಮತ್ತು ವಿಷ್ಣುಪಾದ ಎಂಬ ಹೆಸರುಗಳಿಂದ ಗೌರವಿಸಲಾಗಿದೆ. ಇದು ಇಂತಹ ಭಕ್ತರು ಭಗವಂತನ ಪಾದ ಪದ್ಮಗಳ ಪ್ರತಿನಿಧಿಗಳೆಂಬುದನ್ನು ಸೂಚಿಸುತ್ತದೆ. ಓಕೆ, ಇವರು ಭಗವಂತನ ಪ್ರತಿನಿಧಿ. ಓಕೆ, ರೆಪ್ರೆಸೆಂಟೇಟಿವ್, ಭಗವಂತನ ಪ್ರತಿನಿಧಿಗಳು. ಓಕೆ, ಆದ್ದರಿಂದ ಪರಿಶುದ್ಧ ಭಕ್ತನನ್ನು ತನ್ನ ಗುರು ಎಂದೇ ಸ್ವೀಕರಿಸಿ ಯಾರು ಆ ಪರಿಶುದ್ಧ ಭಕ್ತನ ಪಾದ ಪದ್ಮಗಳಲ್ಲಿ ಆಶ್ರಯ ಪಡೆಯುವರೋ ಅವರು ಕೂಡಲೇ ಪವಿತ್ರಾತ್ಮರಾಗುವರು. ಆದ್ದರಿಂದ ಅಂತ ಪರಿಶುದ್ಧ ಅಂದ್ರೆ ಪ್ರಭುಪಾದ ಶುದ್ಧ ಭಕ್ತರು, ನಾವೀಗ ಅವರ ಆಶ್ರಯದಲ್ಲಿ ಇದ್ದೇವೆ. ಅವರು ಕೊಟ್ಟ ನಿಯಮವನ್ನ ನಾವು ಪಾಲನೆ ಮಾಡಿ, ಪ್ರಭುಪಾದರು ಹೇಳಿದ್ದಾರೆ 16 ಮಾಲೆ ಜಪ ಮಾಡ್ಬೇಕು, ನಂತರ 4 ನಿಯಮವನ್ನ ಪಾಲನೆ ಮಾಡ್ಬೇಕು. ಹೀಗೆ ನಾವು ಮಾಡಿದ್ರೆ ನಾವು ಅಂತ ಶುದ್ಧ ಭಕ್ತರ ಆಶ್ರಯವನ್ನೇ ಪಡೆದಿದ್ದೇವೆ ಎಂದರ್ಥ. ಓಕೆ, ಹಾಗಾಗಿ ಅವ್ರು ಏನಾಗ್ತಾರೆ, ಕೂಡಲೇ ಪವಿತ್ರ ಆತ್ಮರಾಗುವರು, ಅದನ್ನ ತಿಳಿಸ್ತಾರೆ ಇಲ್ಲಿ.
ಆದ್ದರಿಂದ ಪರಿಶುದ್ಧ ಭಕ್ತನನ್ನು ತನ್ನ ಗುರು ಎಂದು ಸ್ವೀಕರಿಸಿ. ಓಕೆ, ನಾವು ಅವರನ್ನ ಗುರು ಅಂತ, ಈಗ ಪ್ರಭುಪಾದರನ್ನು ನಾವು ಇಸ್ಕಾನ್, ಓಕೆ, ಅವರು ಮೈನ್ ಗುರು. ಓಕೆ, ಇಸ್ಕಾನ್ಗೆ ಮೈನ್ ಗುರು ಯಾರು? ಪ್ರಭುಪಾದರು. ಅಂದ್ರೆ ಈ ಪುಸ್ತಕ ಎಲ್ಲವನ್ನ ನಿಯಮ ಎಲ್ಲವನ್ನ ಕೊಟ್ಟದ್ದು ಆಚಾರ್ಯರು, ಪ್ರಭುಪಾದರು. ಯಾರು ಆ ಪರಿಶುದ್ಧ ಭಕ್ತನ ಪಾದ ಪದ್ಮಗಳಲ್ಲಿ ಆಶ್ರಯ ಪಡೆಯುವರೋ ಅವರು ಕೂಡಲೇ ಪವಿತ್ರಾತ್ಮರಾಗುವರು. ಇಂತಹ ಭಕ್ತರನ್ನು ಭಗವಂತನಿಗೆ ಸರಿಸಮಾನವಾಗಿ ಗೌರವಿಸಲಾಗುತ್ತದೆ. ಅಂತ ಭಕ್ತರನ್ನು ಭಗವಂತನನ್ನ ನಾವು ಹೇಗೆ ಗೌರವಿಸ್ತೇವೆ ಅದೇ ತರ ಗೌರವಿಸ್ಬೇಕು. ಯಾಕಂದ್ರೆ ಅಂತ ಭಕ್ತರು ಭಗವಂತನ ಪ್ರತಿನಿಧಿ. ಓಕೆ, ಆ ತರ ಗೌರವ ಕೊಡ್ಬೇಕು. ಅದನ್ನ ಭಗವಂತನೇ ತಿಳಿಸ್ತಾರೆ. ಓಕೆ, ಪ್ರಭುಪಾದರು ಇದನ್ನ ತುಂಬಾ ನಾವು ನಂತರದ ಅಧ್ಯಾಯದಲ್ಲಿ ಎಲ್ಲ ಹೇಳ್ತಾರೆ. ಉದ್ಧವ ಗೀತೆಯಲ್ಲಿ ಈ ತರ ಹೇಳ್ತಾರೆ. ಏಕೆಂದರೆ ಅವರು ಭಗವಂತನ ಇಚ್ಛಾನುಸಾರ, ಅಂದ್ರೆ ಭಗವಂತನೇ ಅವರನ್ನು ಕಳಿಸುವುದು. ಓಕೆ, ಅವರು ನಮ್ಮಾಗೆ ಬದ್ಧ ಅಲ್ಲ, ನಾವು ಬದ್ಧ ಆತ್ಮ, ಅವರು ಮುಕ್ತ ಆತ್ಮ. ಓಕೆ, ಅವರು ಇಲ್ಲಿಗೆ ಬರುವುದು ನಮ್ಮ ಉದ್ಧಾರಕ್ಕೋಸ್ಕರ. ಅದನ್ನ ಆಚಾರ್ಯರು ತಿಳಿಸ್ತಾರೆ. ಯಾಕೆ ಗೌರವಿಸ್ಬೇಕು? ಏಕೆಂದರೆ ಅವರು ಭಗವಂತನ ಇಚ್ಛಾನುಸಾರ ಪತಿತಾತ್ಮರನ್ನು ದೇವೋತ್ತಮ ಪುರುಷನಲ್ಲಿಗೆ ಮರಳಿಸುವ ಭಗವಂತನ ಅತ್ಯಂತ ರಹಸ್ಯ ಸೇವೆಯಲ್ಲಿ ತೊಡಗಿರುತ್ತಾರೆ. ಅಪೌರುಷೆಯ ಧರ್ಮ ಗ್ರಂಥಗಳ ಪ್ರಕಾರ ಇಂತಹ ಪರಿಶುದ್ಧ ಭಕ್ತರು ಭಗವಂತನ ಪ್ರತಿನಿಧಿಗಳೆಂದೇ ಪ್ರಖ್ಯಾತರು. ಅವರು ಭಗವಂತನ ಪ್ರತಿನಿಧಿಗಳು. ಓಕೆ, ಅಂದ್ರೆ ಅವರು ಶಾಸ್ತ್ರದ ಪ್ರಕಾರ, ಓಕೆ, ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಎಲ್ಲವನ್ನ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಈ ಪತಿತಾತ್ಮರನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ, ಓಕೆ, ಅವರಿಗೆ ಸರಿಯಾದ ದಾರಿಯನ್ನ ತೋರಿಸಲಿಕ್ಕೋಸ್ಕರ ಭಗವಂತನೇ ಅವರನ್ನ ಕಳಿಸ್ತಾರೆ. ಓಕೆ, ಒಮ್ಮೊಮ್ಮೆ ಭಗವಂತನೇ ಬರ್ತಾರೆ, ನಂತರ ಅವರ ಪ್ರತಿನಿಧಿಯನ್ನ ಕಲಿಸ್ತಾರೆ, ಶಾಸ್ತ್ರವನ್ನ ಕಲಿಸ್ತಾರೆ. ಎಲ್ಲವನ್ನ ಭಗವಂತ ಮಾಡುವುದು ನಮ್ಮನ್ನೆಲ್ಲ ಈ ಭೌತಿಕ ಜಗತ್ತಿನಿಂದ ಅವರ ಧಾಮಕ್ಕೆ ಕೊಂಡೋಗ್ಲಿಕ್ಕೆ. ಓಕೆ, ದೇವೋತ್ತಮ ಪುರುಷನಲ್ಲಿಗೆ ಮರಳಿಸುವ ಭಗವಂತನ ಅತ್ಯಂತ ರಹಸ್ಯಲ್ಲಿ ಸೇವೆಯಲ್ಲಿ ತೊಡಗಿರುತ್ತಾರೆ. ಪರಿಶುದ್ಧ ಭಕ್ತನ ಪ್ರಾಮಾಣಿಕ ಶಿಷ್ಯನು ತನ್ನ ಗುರುವನ್ನು ಭಗವಂತನಿಗೆ ಸರಿಸಮಾನನು ಎಂದೇ ಭಾವಿಸುತ್ತಾನೆ. ಈ ಪರಿಶುದ್ಧ ಭಕ್ತನ ಪ್ರಾಮಾಣಿಕ ಶಿಷ್ಯ ಅವ್ರಿಗೆ ಏನು ಭಗವಂತನ ಗುರುವನ್ನ ಭಗವಂತನಿಗೆ ಸರಿಸಮಾನನು ಎಂದೇ ಭಾವಿಸುತ್ತಾನೆ. ಆದರೆ ಸದಾ ಕಾಲವು ತಾನು ಭಗವಂತನ ದಾಸನ ವಿನೀತ ದಾಸ ಎಂದೇ ಭಾವಿಸುತ್ತಾನೆ. ಅವರು ನಾನು ಭಗವಂತನ ದಾಸನ ದಾಸ, ಆ ತರ ಅವರು ಭಾವಿಸ್ತಾರೆ. ಇದು ಪರಿಶುದ್ಧವಾದ ಭಕ್ತಿ ಮಾರ್ಗ. ಇದನ್ನ ಆಚಾರ್ಯ ತಿಳಿಸ್ತಾರೆ. ಹೀಗೆ ಮಾಡುವುದು ಪರಿಶುದ್ಧವಾದ ಭಕ್ತಿ ಮಾರ್ಗ. ನಾವು ಅಂದ್ರೆ ಭಜನೆಯಲ್ಲಿ ಸಹ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಓಕೆ, 106 ಶಾಸ್ತ್ರ ಓದಿದ್ರೇನು ಓಕೆ, ಏನು ಫಲ ಇಲ್ಲ. ನಾವು ಒಬ್ಬ ಗುರುವನ್ನ, ಪ್ರಾಮಾಣಿಕ ಗುರು ಪರಂಪರೆಯಲ್ಲಿ ಬರುವಂತ ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯನ್ನ ಮಾಡ್ಬೇಕು. ಹಾಗೆ ಮಾಡಿದ್ರೆ ನಾವು ಖಂಡಿತವಾಗಿ ಮರಳಿ ಭಗವಂತನಲ್ಲಿ ಹೋಗ್ಬೋದು. ಓಕೆ, ಅದನ್ನ ಇಲ್ಲಿ ಆಚಾರ್ಯರು ತಿಳಿಸ್ತಾರೆ. ಅದನ್ನೇ ಇಲ್ಲಿ ಹೇಳಿದ್ರು. ಗಂಗಾಜಲ ಸುದೀರ್ಘ ಬಳಕೆಯ ನಂತರ ಪವಿತ್ರಗೊಳಿಸುವುದು, ಅದರಿಂದ ಎಷ್ಟು ತುಂಬಾ ಅದನ್ನೇ ಇಲ್ಲಿ ಆಚಾರ್ಯ ತಿಳಿಸ್ತಾರೆ ನೋಡಿ. ಗಂಗಾ ನದಿಯ ಜಲವನ್ನು ಸುದೀರ್ಘ ಕಾಲ ಬಳಸುವುದರಿಂದ ಆಧ್ಯಾತ್ಮಿಕ ಲಾಭ ಪಡೆಯಬಹುದು. ಓಕೆ, ಗಂಗಾಜಲ ಸುದೀರ್ಘ ಬಳಕೆಯ ನಂತರ ಪವಿತ್ರಗೊಳಿಸುವುದು. ಆದರೆ ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತಕ್ಷಣವೇ ಪವಿತ್ರಗೊಳಿಸಬಲ್ಲರು. ಅದನ್ನ ಇಲ್ಲಿ ತಿಳಿಸ್ತಾನೆ. ನೆಕ್ಸ್ಟ್ ಶ್ಲೋಕ 16. ಓಕೆ, ಕೋ ವಾ ಭಗವತಸ್ತಸ್ಯ ಪುಣ್ಯ ಶ್ಲೋಕೇಡ್ಯ ಕರ್ಮಣ ಶುದ್ಧಿ ಕಾಮೋ ನ ಶೃಣುಯದ್ಯಶ ಕಳಿಮಲಪಃ. ಕೋ ವಾ ಭಗವತಸ್ತಸ್ಯ ಪುಣ್ಯ ಶ್ಲೋಕೇಡ್ಯ ಕರ್ಮಣ ಶುದ್ಧಿ ಕಾಮೋ ನ ಶೃಣುಯಾದ್ಯಶ ಕಲಿಮಲಪಹಂ. ಎಲ್ಲರೂ ಶ್ಲೋಕವನ್ನ ಹೇಳಿ. ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ.
को वा भगवतस्य पुण्यश्लोके कर्मणः शुद्धिकामो न मलयपहम् एषः कलमल अपहम् को वा भगवतस्तस्य पुण्यश्लोकेऽद्य कर्मणा शुद्धिकामो न शृणुयद्यश ಕಲಿಮಲ ಅಪಹಂ. ಕಾ ಯಾರು, ನಾನು ಅನ್ಮ್ಯೂಟ್ ಮಾಡೋದು ಆದ್ರೆ ವಾಯ್ಸ್ ತುಂಬಾ ಇದಾಗುತ್ತೆ ಎಲ್ರದ್ದು, ಹಾಗೆ ನಾನೇ ಇದು ಓದ್ತೇನೆ, ನಂತರ ಏನು ಭಾವಾರ್ಥವನ್ನ ಎಲ್ಲರ ಹತ್ರ ಓದಿಸ್ತೇನೆ. ಕಾ ಯಾರು, ವಾ ತಾನೆ, ಭಗವತ ಭಗವಂತನ, ತಸ್ಯ ಆ ಪುಣ್ಯಕರವಾದ, ಶ್ಲೋಕ ಇಡ್ಯ ಪ್ರಾರ್ಥನೆಯಿಂದ ಪೂಜಿಸತಕ್ಕ, ಕರ್ಮಣ ಕ್ರಿಯೆಗಳುಳ್ಳ, ಶುದ್ಧಿಕಾಮ ಸಕಲ ಪಾಪಗಳಿಂದ ವಿಮೋಚನೆಯನ್ನು ಬಯಸುವವನು, ನ ಶೃಣುಯಾತ್ ಕೇಳಲಾರರು, ಯಶ ಮಹಿಮೆಯನ್ನು, ಕಲಿ ಕಲಹಯುಗದ, ಮಲ ಅಪಹಂ ಪವಿತ್ರೀಕರಣದ ನಿಯೋಗಿಯಾದ. ಅನುವಾದ ನೋಡಿ, ತುಂಬಾ ಒಳ್ಳೆ ಇದನ್ನ ಕೇಳ್ತಾರೆ. ಕಲಹಯುಗದ ಪಾಪಗಳಿಂದ ಮುಕ್ತಿ ಬಯಸುವ ಯಾರು ತಾನೇ ಭಗವಂತನ ಪುಣ್ಯಕರ ಮಹಾತ್ಮೆಗಳನ್ನು ಕೇಳಲಿಚ್ಛಿಸುವುದಿಲ್ಲ. ಓಕೆ, ಈ ಕಲಿಯುಗದ ಜನರು ಈ ಪಾಪದಿಂದ ಮುಕ್ತಿ ಬಯಸುವ ಯಾರು ತಾನೇ ಭಗವಂತನ ಪುಣ್ಯಕರ ಮಹಾತ್ಮೆಯನ್ನು ಕೇಳಿಸಲು ಇಚ್ಛಿಸುವುದಿಲ್ಲ, ಅದನ್ನ ಶೌನಕೃಷಿ ತಿಳಿಸ್ತಾರೆ. ಅದಕ್ಕೋಸ್ಕರ ಇಂತಹ ಪ್ರಶ್ನೆಯನ್ನ ಅವರು ಕೇಳ್ತಾ ಇದ್ದಾರೆ. ನಂತರ ನೆಕ್ಸ್ಟ್ ಶ್ಲೋಕದಲ್ಲಿ ಪ್ರಶ್ನೆ ಬರುತ್ತೆ, ಅದಕ್ಕಿಂತ ಮುಂಚೆ ಯಾರಾದ್ರೂ ಭಾವಾರ್ಥ ಓದಿ. ಸುಮತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಲಿಯುಗವು ತನ್ನ ಕಲಹ ಪ್ರಧಾನ ಗುಣಲಕ್ಷಣಗಳಿಂದಾಗಿ ತೀವ್ರ ಖಂಡನೆಗೆ ಗುರಿಯಾಗಿರುವ ಯುಗವಾಗಿದೆ. ಕಲಿಯುಗ ದುರಾಭ್ಯಾಸಗಳಿಂದ ತುಂಬಿ ತುಳುಕುತ್ತಿದ್ದು, ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳಿಗೂ ದೊಡ್ಡ ಯುದ್ಧವೇ ನಡೆಯುತ್ತಿದೆ. ಯಾರು ಭಗವಂತನ ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ನಿರತರೋ, ಹಾಗೂ ಯಾರು ಸ್ವಪ್ರತಿಷ್ಠೆ, ಒಣ ವೇದಾಂತ, ಸ್ವಕಪೋಲ ಕಲ್ಪನೆ, ಕರ್ಮ ಫಲಾಪೇಕ್ಷೆಗಳಿಂದ ಮುಕ್ತರೋ, ಅಂತಹವರು ಮಾತ್ರ ಈ ಜಟಿಲ ಯುಗದ ತೊಡಕುಗಳಿಂದ ಪಾರಾಗಲು ಸಮರ್ಥರಾಗಿದ್ದಾರೆ. ಜನನಾಯಕರಿಗೆ ಶಾಂತಿ ಮತ್ತು ಸ್ನೇಹಿತ ಬಾಳ್ವೆಯಲ್ಲಿ ತೀವ್ರ ಆಸಕ್ತಿ ಇದೆ, ಆದರೆ ಅವರಿಗೆ ಭಗವಂತನ ಮಹಾತ್ಮೆಗಳನ್ನು ಶ್ರವಣ ಮಾಡುವ ಸರಳ ವಿಭಾಗದ ಬಗೆಗೆ ಮಾಹಿತಿ ಇಲ್ಲ. ಆದ್ದರಿಂದಲೇ ಅದಕ್ಕೆ ತದ್ವಿರುದ್ಧವಾಗಿ ಈ ಜನನಾಯಕರು ಭಗವಂತನ ಮಹಾತ್ಮೆಗಳ ಪ್ರಚಾರವನ್ನು ವಿರೋಧಿಸುವರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ದೇವರ ಅಸ್ತಿತ್ವವನ್ನು ಸಂಪೂರ್ಣವಾಗಿ ನಿರಾಕರಿಸುವುದೇ ಈ ಮೂರ್ಖ ನಾಯಕರ ಅಭೀಷ್ಟವಾಗಿದೆ. ಧರ್ಮ ನಿರಪೇಕ್ಷ ರಾಷ್ಟ್ರದ ಹೆಸರಿನಲ್ಲಿ ಇಂತಹ ನಾಯಕರು ಪ್ರತಿ ವರ್ಷ ಅನೇಕ ಯೋಜನೆಗಳನ್ನು ಮಾಡುತ್ತಿದ್ದಾರೆ. ಆದರೆ ಭಗವಂತನ ಐಹಿಕ ಗುಣಲಕ್ಷಣಗಳ ದುಸ್ತರ ತೊಡಕಿನಿಂದಾಗಿ ಈ ಎಲ್ಲ ಯೋಜನೆಗಳು ಸತತವಾಗಿ ಹತಾಶಯಕಾರಿಯಾಗುತ್ತಿವೆ. ಶಾಂತಿ ಮತ್ತು ಮೈತ್ರಿಗಾಗಿ ತಾವು ಮಾಡುವ ಪ್ರಯತ್ನಗಳು ವಿಫಲಗೊಳ್ಳುತ್ತಿರುವುದನ್ನು ಕಾಣುವ ಕಣ್ಣು ಅವರಲ್ಲಿಲ್ಲ. ಆದರೆ ತೊಡಕುಗಳ ನಿವಾರಣೆಗೆ ಇಲ್ಲಿ ಸುಳಿವಿದೆ. ವಾಸ್ತವವಾಗಿ ನಮಗೆ ಶಾಂತಿ ಬೇಕಿದ್ದರೆ ಪರಮಪುರುಷ ಶ್ರೀ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವ ಅರಿವಿನ ಮಾರ್ಗವನ್ನು ತೆರೆಯಬೇಕು. ಶ್ರೀಮದ್ ಭಾಗವತ ಪುಟಗಳಲ್ಲಿ ಚಿತ್ರಿಸಲಾಗಿರುವಂತೆ ಮಹಿಮಾ ಲೀಲೆಗಳಿಗಾಗಿ ಅವನ ಗುಣಗಾನ ಮಾಡಬೇಕು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಓಕೆ, ಇದರಲ್ಲಿ ಶೌನಕೃಷಿ ಸೂತ ಗೋಸ್ವಾಮಿ ಹತ್ರ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಈ ಪ್ರಶ್ನೆಯನ್ನ ಕೇಳಿದ್ದು, ನಮ್ಗೆ ಸಾರವನ್ನ ನೀವು ತಿಳಿಸ್ಬೇಕು ಅಂತ. ಈ ಕಲಹದ ಯುಗದ ಪಾಪಗಳಿಂದ ಮುಕ್ತಿ ಬಯಸುವ ಯಾರು ತಾನೇ ಭಗವಂತನ ಪುಣ್ಯಕರ ಮಹಾತ್ಮೆಗಳನ್ನು ಕೇಳಲಿಚ್ಛಿಸುವುದಿಲ್ಲ, ಯಾರು ತಾನೇ. ಹಾಗಾಗಿ ಇಲ್ಲಿ ಮೊದಲೇ ತಿಳಿಸ್ತಾರೆ, ಕಲಿಯುಗವು ತನ್ನ ಕಲಹ ಪ್ರಧಾನ ಗುಣಲಕ್ಷಣಗಳಿಂದಾಗಿ ತೀವ್ರ ಖಂಡನೆಗೆ ಗುರಿಯಾಗುವ ಯುಗವಾಗಿದೆ. ಅಂದ್ರೆ ಈ 4 ಯುಗದಲ್ಲಿ ತುಂಬಾ ದೋಷದ ಯುಗ, ಅಧರ್ಮ ಹೆಚ್ಚು, ಅಂದ್ರೆ ಇದು ಆಪೋಸಿಟ್ ಅಂತೆ.
ಸತ್ಯಯುಗದ ಒಪೋಸಿಟ್ ಆಗಿ. ಹೇಗಂದ್ರೆ ಸತ್ಯಯುಗದಲ್ಲಿ ಒಂದು 1% ಜನ ಏನೋ ಇಬ್ರು ಸಿಗ್ಬಹುದು. ಹಾಗೆ ಇದ್ರಲ್ಲಿ ಹಾಗೆ ಧರ್ಮದ ಇದ್ರಲ್ಲಿ ನಡೆಯುವರು ಇಬ್ರು ಸಿಗ್ಬೋದು ಕಲಿಯುಗದಲ್ಲಿ. ಹಾಗಾಗಿ ಸತ್ಯಯುಗದಲ್ಲಿ ಅಧರ್ಮಿಗಳು ಇಬ್ರು ಸಿಗ್ಬೋದು, ಕಲಿಯುಗದಲ್ಲಿ ಧರ್ಮ ಮಾಡುವವರು ಇಬ್ರು ಸಿಗ್ಬೋದು. ಅದಕ್ಕೆ ನೇರ ಉಲ್ಟಾ, ಹೆಚ್ಚಿನವರು ಅಧರ್ಮಿಗಳು. ಓಕೆ, ಯಾರು ಧರ್ಮವನ್ನ ಪಾಲನೆ ಮಾಡ್ತಾ ಇಲ್ಲ ಅದನ್ನ ಇಲ್ಲಿ ತಿಳಿಸ್ತಾರೆ. ಅದೇ ಕಲಿಯುಗದ ಅವಧಿ ಸಹ ತುಂಬಾ ಕಡಿಮೆ. ಓಕೆ, ಸತ್ಯಯುಗದಲ್ಲಿ ಕಲಿಯುಗದ 4 ಪಟ್ಟು. ಓಕೆ, 4K. ಕಲಿಯುಗದ 2 ಪಟ್ಟು ದ್ವಾಪರ ಯುಗ ಇತ್ತು. ಕಲಿಯುಗದ ಅವಧಿ 4,32,000 ವರ್ಷ. ಓಕೆ, ಹಾಗೆ ದ್ವಾಪರ ಯುಗದ 8,64,000. ಬೇರೆ ಬೇರೆ ಯುಗಕ್ಕೆ ಆತರ ಇದುಂಟು. ಹಾಗಾಗಿ ಕಲಿಯುಗ ತುಂಬಾ ಜೀವಿತಾವಧಿಯು ಕಡಿಮೆ, ಕಲಿಯುಗದ ಅವಧಿಯು ಕಡಿಮೆ. ಹಾಗಾಗಿ ತೀವ್ರ ಖಂಡನೆಗೆ ಗುರಿಯಾಗಿರುವ ಯುಗವಾಗಿದೆ. ಕಲಹ ಪ್ರಧಾನ. ಓಕೆ, ಜಗಳ ಇದರ ಯುಗ. ಕಲಿಯುಗದ ದುರಭ್ಯಾಸಗಳಿಂದ ತುಂಬಿ ತುಳುಕುತ್ತಿದ್ದ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳಿಗೂ ದೊಡ್ಡ ಯುದ್ಧವೇ ನಡೆಯುತ್ತಿದೆ. ಚಿಕ್ಕ ಇದಾದ್ರೆ ಒಂದು ಗಾಡಿ ಸ್ವಲ್ಪ ಟಚ್ ಆದ್ರೆ ಗನ್ ಶೂಟ್ ಮಾಡಿ ಕೊಲ್ತಾರೆ, ಆತರ ಆಗಿದೆ. ಚಿಕ್ಕ ಪುಟ್ಟ ಇದಕ್ಕೂ ದೊಡ್ಡ ದೊಡ್ಡ ಯುದ್ಧವೇ ನಡೆಯುತ್ತದೆ. ಅದನ್ನ ಆಚಾರ್ಯ ತಿಳಿಸ್ತಾರೆ. ಕಲಿಯುಗದ ದುರಭ್ಯಾಸಗಳಿಗೆ ತುಂಬಿ ತುಳುಕುತ್ತಿದ್ದು ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳಿಗೆ ದೊಡ್ಡ ಯುದ್ಧವೇ ನಡೆಯುತ್ತಿದೆ. ಸೂಸೈಡ್ ಮಾಡ್ತಾರೆ, ಚಿಕ್ಕ ಪ್ರಾಬ್ಲಮ್ ಏನು ಇಲ್ಲ, ಸ್ವಲ್ಪ ಅದಕ್ಕೆ ಹಗ್ಗ ಹಾಕುವುದು, ಸೂಸೈಡ್ ಎಷ್ಟು ಆಗತ್ತೆ, ವಿಷ ಕುಡಿತಾರೆ, ಚಿಕ್ಕ ಏನು ಇಲ್ಲ, ಹಾಗೆ ಅವರು ತುಂಬಿ ಹೋಗಿದ್ದಾರೆ. ದೊಡ್ಡ ಯುದ್ಧವೇ ನಡೆಯುತ್ತಿದೆ. ಯಾರು ಭಗವಂತನ ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ನಿರತರೋ ಹಾಗೂ ಯಾರು ಸ್ವಪ್ರತಿಷ್ಠೆ, ಒಣ ವೇದಾಂತ, ಸ್ವಕಫೋಲ ಕಲ್ಪನೆ, ಕರ್ಮ ಫಲಾಪೇಕ್ಷೆಗಳಿಂದ ಮುಕ್ತರೋ ಅಂತಹವರು ಮಾತ್ರ ಈ ಜಟಿಲ ಯುಗದ ತೊಡಕುಗಳಿಂದ ಪಾರಾಗಲು ಸಮರ್ಥರಾಗಿದ್ದಾರೆ. ಅವರಷ್ಟು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ನಿರತರಾದವರು ಮಾತ್ರ ಈ ಎಲ್ಲಾ ಜಟಿಲ ತೊಡಕುಗಳಿಂದ ಅವರು ಪಾರಾಗ್ಲಿಕ್ಕೆ ಸಮರ್ಥರಾಗಿರುತ್ತಾರೆ. ಹಾಗಾಗಿ ಜನನಾಯಕರಿಗೆ ಶಾಂತಿ ಮತ್ತು ಸ್ನೇಹಯುತ ಬಾಳ್ವೆಯಲ್ಲಿ ತೀವ್ರ ಆಸಕ್ತಿ ಇದೆ. ಜನರಿಗೆ ಅದರಲ್ಲಿ ಆಸಕ್ತಿ ಇದೆ, ಶಾಂತಿ ಬೇಕು, ಸ್ನೇಹಯುತವಾದ ಬಾಳ್ವೆ ಬೇಕಾದರೆ ಆಸಕ್ತಿ ಇದೆ. ಆದರೆ ಅವರಿಗೆ ಭಗವಂತನ ಮಹಾತ್ಮೆಗಳನ್ನು ಶ್ರವಣ ಮಾಡುವ ಸರಳ ವಿಧಾನದ ಬಗೆಗೆ ಮಾಹಿತಿ ಇಲ್ಲ, ಯಾರಿಗೂ ಗೊತ್ತಿಲ್ಲ. ನಮಗೆ ಶಾಂತಿ ಹೇಗೆ ಸಿಗ್ಬೋದು? ನಾವು ಭಗವಂತನನ್ನ ತಿಳಿದುಕೊಳ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ನಮಗೆ ಶಾಂತಿ ಸಿಗ್ಬೋದು. ಓಕೆ, ಅದನ್ನು ನಾವು ಭಗವಂತ ಅದನ್ನೇ ಭಗವದ್ಗೀತೆಯಲ್ಲಿ ಸಹ ತಿಳಿಸ್ತಾರೆ. ಜ್ಞಾತ್ವ ಮಾಂ ಶಾಂತಿಂ ರಚ್ಚತಿ. ಯಾರು ನನ್ನನ್ನು ಎಲ್ಲ ಯಜ್ಞ ತಪಸ್ಸುಗಳ ಭೋಕ್ತಾರ ಅಂತ ಗ್ರಹಿಸ್ತಾರೆ, ಯಾರು ನನ್ನನ್ನು ಸರ್ವಲೋಕ ಮಹೇಶ್ವರ ಅಂತ ತಿಳಿತಾರೆ, ಯಾರು ನಾನು ಎಲ್ಲಾ ಜೀವಿಗಳ ಮಿತ್ರ ಎಂದು ಅರ್ಥ ಮಾಡಿಕೊಳ್ತಾರೆ, ಅವರು ಶಾಂತಿಯನ್ನ ಹೊಂದುತ್ತಾರೆ. ಜ್ಞಾತ್ವ ಮಾಂ ಶಾಂತಿಂ ರಚ್ಚತಿ ಭಗವದ್ಗೀತೆಯಲ್ಲೂ ಸಹ ಭಗವಂತ ತಿಳಿಸ್ತಾರೆ. ಹಾಗಾಗಿ ಅವರಿಗೆ ಇದು ಗೊತ್ತಿಲ್ಲ. ಆದರೆ ಅವರಿಗೆ ಭಗವಂತನ ಮಹಾತ್ಮೆಗಳನ್ನು ಶ್ರವಣ ಮಾಡುವ ಸರಳ ವಿಧಾನದ ಬಗೆಗೆ ಮಾಹಿತಿ ಇಲ್ಲ, ಅವರಿಗೆ ಮಾಹಿತಿ ಇಲ್ಲ. ಓಕೆ, ನಾವು ಎಲ್ಲ ಇದನ್ನ ಭಗವಂತನ ಇದರಿಂದ ಶಾಂತಿಯನ್ನ ಪ್ರಾಪ್ತಿ ಮಾಡ್ಬೋದು, ಭಗವಂತನ ಬಗ್ಗೆ ತಿಳಿದುಕೊಳ್ಬೇಕು. ಆದ್ದರಿಂದಲೇ ಅದಕ್ಕೆ ತದ್ವಿರುದ್ಧವಾಗಿ ಈ ಜನನಾಯಕರು ಭಗವಂತನ ಮಹಾತ್ಮೆಗಳ ಪ್ರಚಾರವನ್ನು ವಿರೋಧಿಸುವರು. ಹಾಗಾಗಿ ಈ ತದ್ವಿರುದ್ಧವಾಗಿ ಜನನಾಯಕರು ಏನ್ ಮಾಡ್ತಾರೆ, ಆ ಭಗವಂತ ಪ್ರಚಾರ ಅದನ್ನು ವಿರೋಧಿಸ್ತಾರೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ದೇವರ ಅಸ್ತಿತ್ವವನ್ನು ಸಂಪೂರ್ಣವಾಗಿ ನಿರಾಕರಿಸುವುದೇ ಈ ಮೂರ್ಖ ನಾಯಕರ ಅಭಿಷ್ಟವಾಗಿದೆ. ದೇವರ ಅಸ್ತಿತ್ವವನ್ನೇ ಅವರು ದೇವರೇ ಇಲ್ಲ ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಹೆಚ್ಚಿನವರು. ಓಕೆ, ದೇವರು ಇದ್ದಾರೆ, ಆದ್ರೆ ಯಾರಿಗೂ ಅಂದ್ರೆ ದೇವರ ಯೋಜನೆ ಪರಿಪೂರ್ಣವಾದದ್ದು. ಆಚಾರ್ಯ ತಿಳಿಸ್ತಾರೆ, ಪರ್ಫೆಕ್ಟ್ ಮ್ಯಾನೇಜ್ಮೆಂಟ್ ಮೀನ್ಸ್ ಎವ್ರಿಥಿಂಗ್ ಹ್ಯಾಪನ್ಸ್ ಅಂಡ್ ಇಟ್ ಅಪಿಯರ್ ನೋಬಡಿ ಇಸ್ ಡೂಯಿಂಗ್ ಇಟ್. ಪರಿಪೂರ್ಣವಾದ ಭಗವಂತನ ಯೋಜನೆ. ಅವರಿಗೆ ಏನ್ ಅನಿಸುತ್ತೆ, ಈ ಜಗತ್ತನ್ನ ನೋಡುವಾಗ ಎಲ್ಲವಾಗಿ ಆಗತ್ತೆ, ಎಲ್ಲ ಆಗತ್ತೆ. ಸೂರ್ಯ ಟೈಮಲ್ಲಿ ಬರ್ತಾರೆ, ಚಂದ್ರ ಟೈಮಲ್ಲಿ ಬರ್ತಾರೆ, ಮಳೆ ಟೈಮಲ್ಲಿ ಬರ್ತಾರೆ. ಇದು ಏನು, ಇದರ ಹಿಂದೆ
ಒಬ್ಬ ಯೋಜನೆ ಮಾಡುವವರು ಇದ್ದಾರೆ, ಅವರ ಯೋಜನೆ ಹಾಗೆ ಉಂಟಂತೆ, ಅವರು ಇದ್ದಾರಾ ಇಲ್ವಾ ಅಂತಲೇ ಗೊತ್ತಾಗುವುದಿಲ್ಲ. ಅದೇನಂದ್ರೆ ಭಗವಂತನ ಪರಿಪೂರ್ಣವಾದ ಯೋಜನೆ. ಎಲ್ಲ ಆಗುದು ಭಗವಂತನಿಂದ. ಕಪಿಲ ಭಗವಂತ 3ನೇ ಸ್ಕಂದದಲ್ಲಿ ತಿಳಿಸ್ತಾರೆ, ಮದ್ಭಯಾತ್ ವಾತಿ ಯಾತೋಯಂ ಇಂದ್ರ ತಪ್ತಿ ಅಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್. ಎಲ್ಲವೂ ಸೂರ್ಯ ಟೈಮಲ್ಲಿ ಬರ್ತಾರೆ, ಹಾಗೆ ಮಳೆ ಬರೋದು, ಗಾಳಿ ಬೀಸುವುದು, ಇದೆಲ್ಲ ಆಗುದು ನನ್ನ ಭಯದಿಂದ. ಎಲ್ಲವೂ ಆಗುತ್ತೆ ಭಗವಂತನ ಇದರಿಂದ. ಓಕೆ, ಆದ್ರೆ ನಮಗೆ ಭಗವಂತ ಅಂದ್ರೆ ಭಗವಂತ ಇದ್ದಾರೆ, ನಮ್ಮ ಭೌತಿಕ ಇದಕ್ಕೆ ಗೋಚರ ಆಗುವುದಿಲ್ಲ, ಭೌತಿಕ ದೃಷ್ಟಿಗೆ ಗೋಚರ ಆಗುವುದಿಲ್ಲ. ಭಗವಂತ ಎಲ್ಲವನ್ನ ಮಾಡ್ತಾ ಇದ್ದಾರೆ, ಆದ್ರೆ ನಮಗೆ ಕಾಣುವುದಿಲ್ಲ. ಭಗವಂತ ಇದ್ದಾರೆ. ಹಾಗಾಗಿ ದೇವರ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ನಿರಾಕರಿಸುವುದೇ ಈ ಮೂರ್ಖ ನಾಯಕರ ಅಭಿಷ್ಟವಾಗಿದೆ. ಅವರು ಭಗವಂತನೇ ಇಲ್ಲ ಅಂತ ಹೇಳ್ತಾರೆ. ಧರ್ಮ ನಿರಪೇಕ್ಷ ರಾಷ್ಟ್ರದ ಹೆಸರಿನಲ್ಲಿ ಇಂತಹ ನಾಯಕರು ಪ್ರತಿ ವರ್ಷ ಅನೇಕ ಯೋಜನೆಗಳನ್ನು ಮಾಡುತ್ತಿದ್ದಾರೆ. ಬೇರೆ ಬೇರೆ ಇದನ್ನೆಲ್ಲ ಇದು ಮಾಡ್ಲಿಕ್ಕೆ ಯೋಜನೆ ಮಾಡ್ತಾ ಇದ್ದಾರೆ. ಆದರೆ ಭಗವಂತನ ಗುಣಲಕ್ಷಣಗಳ ದುಸ್ತರ ತೊಡಕಿನಿಂದಾಗಿ ಈ ಎಲ್ಲಾ ಯೋಜನೆಗಳು ಸತತವಾಗಿ ಹತಾಶಕಾರಿಯಾಗುತ್ತಿವೆ. ಅವ್ರು ಏನು ಮಾಡಿದ್ರು ನಡೆಯುವುದಿಲ್ಲ. ಅಂದ್ರೆ ನಾವು ಭೌತಿಕ ಜಗತ್ತಿನಲ್ಲಿ ಇದ್ದೇವೆ. ಭೌತಿಕ ಜಗತ್ತಿನಲ್ಲಿ ಭಗವಂತನ ನಿಯಮಗಳೇ ನಡೆಯುವುದು, ಬೇರೆ ಯಾವುದೂ ನಡೆಯುವುದಿಲ್ಲ. ಶಾಂತಿ ಮತ್ತು ಮೈತ್ರಿಗಾಗಿ ತಾವು ಮಾಡುವ ಪ್ರಯತ್ನಗಳು ವಿಫಲಗೊಳಿಸುತ್ತಿರುವುದನ್ನು ಕಾಣುವ ಕಣ್ಣು ಅವರಲ್ಲಿಲ್ಲ. ಎಷ್ಟೇ ಯೋಜನೆಯನ್ನ ಮಾಡಿದ್ರು, ಅವ್ರು ಭೌತಿಕವಾಗಿ ಏನೇ ಯೋಜನೆ ಮಾಡಿದ್ರು ಅದರಿಂದ ಶಾಂತಿ ಸಿಗುವುದಿಲ್ಲ. ಯಾಕಂದ್ರೆ ಶಾಂತಿಯ ಸ್ತೋತ್ರ ಯಾರು? ಭಗವಂತ. ಭಗವಂತನನ್ನ ತಿಳಿಬೇಕು. ಭಗವಂತನ ತಿಳಿದವರಿಗೆ ಮಾತ್ರ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ. ಅದನ್ನೇ ಭಗವಂತ ಶಾಂತಿ ಸೂತ್ರ ಭಗವದ್ಗೀತೆಯಲ್ಲಿ ಹೇಳುವುದು. ಭೋಕ್ತಾರಾಂ ಯಜ್ಜ ತಪಸಾಂ ಸರ್ವಲೋಕಂ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿಂ ರಚ್ಚತಿ. ಯಾರು ನನ್ನನ್ನ ಯಜ್ಞ ಮತ್ತೆ ತಪಸ್ಸಿನ ಭೋಕ್ತಾರ ಅಂತ ತಿಳಿದುಕೊಳ್ತಾರೆ, ಎಲ್ಲಾ ಲೋಕದ ಮಹೇಶ್ವರ ಅಂತ ತಿಳಿದುಕೊಳ್ತಾರೆ, ನಂತರ ನಾನೇ ಎಲ್ಲ ಜೀವಿಗಳ ಸುಹೃತ್ ಅಂತ ತಿಳಿದುಕೊಳ್ತಾರೆ, ಅವರಿಗೆ ಶಾಂತಿ ಸಿಗುತ್ತೆ. ಜ್ಞಾತ್ವ ಮಾಂ ಶಾಂತಿಂ ರಚ್ಚತೆ. ಆ ಶಾಂತಿಯನ್ನ ಭಗವಂತನೇ ಕೊಡ್ತಾರೆ. ಹಾಗಾಗಿ ಇವರು ಅದನ್ನ ಬಿಟ್ಟು, ಭಗವಂತನ ಬಗ್ಗೆ ತಿಳಿಯುವುದನ್ನ ಬಿಟ್ಟು ತುಂಬಾ ಶಾಂತಿ ಮತ್ತು ಮೈತ್ರಿಗಾಗಿ ಮಾಡುವ ಭೌತಿಕ ಪ್ರಯತ್ನ ಎಲ್ಲವೂ ವಿಫಲ ಆಗುತ್ತೆ. ಓಕೆ, ಅದನ್ನ ಕಾಣುವ ಕಣ್ಣು ಸಹ ಅವರಲ್ಲಿ ಇಲ್ಲ. ಅವರು ಹಾಗೇನೆ ಇರ್ತಾರೆ, ನಾವು ಇನ್ನೇನಾದ್ರೂ ಮಾಡ್ಬೋದು, ಆ ಟೆಕ್ನಾಲಜಿಯಿಂದ ಇದು ಮಾಡುದು, ಏನೂ ಆಗುದಿಲ್ಲ. ಆದರೆ ಈ ಮುಖ್ಯವಾದ ಸಮಸ್ಯೆ ಏನಂದ್ರೆ ಜನ್ಮ ಮೃತ್ಯು ಜರಾವ್ಯಾಧಿ. ಹುಟ್ಟುವುದು, ಸಾಯುವುದು, ರೋಗ ಬರುವುದು, ವೃದ್ಧಾಪ್ಯ ಆಗುವುದು. ಈ 4 ಸಮಸ್ಯೆಯನ್ನ ನಾವು ಮುಖ್ಯವಾಗಿ ತಿಳಿದುಕೊಳ್ಳಿ. ಇದು ನಿಜವಾದ ಸಮಸ್ಯೆ. ಓಕೆ, ಅವರು ಬೇರೆ ಇದರಿಂದ ಶಾಂತಿಯನ್ನ ಪ್ರಾಪ್ತಿ ಮಾಡ್ಲಿಕ್ಕೆ ನೋಡ್ತಾರೆ, ಆದ್ರೆ ಅದರಿಂದ ಯಾರಿಗೂ ಶಾಂತಿಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತೊಡಕುಗಳ ನಿವಾರಣೆಗೆ ಇಲ್ಲಿ ಸುಳಿವಿದೆ. ವಾಸ್ತವವಾಗಿ ನಿಮಗೆ ಶಾಂತಿ ಬೇಕಿದ್ದರೆ ಪರಮಪುರುಷ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವ ಅರಿವಿನ ಮಾರ್ಗವನ್ನು ತೆರೆಯಬೇಕು. ಓಕೆ, ಅದಕ್ಕೋಸ್ಕರ ನಾವು ಅರಿವಿನ ಮಾರ್ಗವನ್ನ ತೆರೆಯಬೇಕು. ಅದೇ ಇದನ್ನ ಆಚಾರ್ಯ ತಿಳಿಸ್ತಾರೆ. ಯಾವುದು? ಶ್ರೀಮದ್ ಭಾಗವತದ ಪುಟಗಳಲ್ಲಿ ಚಿತ್ರಿಸಲಾಗಿರುವಂತೆ ಮಹಿಮಾ ಲೀಲೆಗಳಿಗಾಗಿ ಅವನ ಗುಣಗಾನ ಮಾಡಬೇಕು. ಭಗವಂತನ ಗುಣಗಾನವನ್ನ ಮಾಡಬೇಕು. ಭಾಗವತದ ಪ್ರತಿ ಪುಟದಲ್ಲೂ ಸಹ ಇದೆ. ಓಕೆ, ಇಲ್ಲಿ ಅದನ್ನ ತಿಳಿಸ್ತಾರೆ. ಯಾರು ತಾನೇ ಇಚ್ಛಿಸ್ಲಿಕ್ಕಿಲ್ಲ ಭಗವಂತನ ಪುಣ್ಯಕರ ಮಹಾತ್ಮೆಗಳನ್ನು ಕೇಳಲು ಇಚ್ಛಿಸುವುದಿಲ್ಲ. ಈ ಪಾಪದಿಂದ, ಈ ಭಗವಂತನ ಇದು ಅವರನ್ನ ಎಲ್ಲಾ ಪಾಪದಿಂದ ಬಿಡುಗಡೆ ಮಾಡುತ್ತೆ. ನಂತರ ಪ್ರಶ್ನೆಯನ್ನ ಮಾಡ್ತಾರೆ. ಇಲ್ಲಿ 4ನೇ ಪ್ರಶ್ನೆ. ತಸ್ಯ ಕರ್ಮಾಣು ಧಾರಾಣಿ ಪರಿಗೀತಾನಿ ಸೂರಿಭಿ ಬ್ರೂಹಿನಾ ಶ್ರದ್ಧಾನಾಂ ಲೀಲಯಾ ದದತಾ ಕಲಾ. ತಸ್ಯ ಕರ್ಮಾಣು ಧಾರಾಣಿ ಪರಿಗೀತಾನಿ ಸೂರಿಭಿ ಬ್ರೂಹಿನಾ ಶ್ರದ್ಧಾನಾಂ ಲೀಲಯಾ ದದತಾ ಕಲಾ. ಎಲ್ಲರೂ ಶ್ಲೋಕವನ್ನ ಓದಿ. ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ.
तस्य कर्माणि कर्माणुदाराणि गीतानि गीतानि सूर्येण श्रद्धानां लया दत्ता तस्य कर्माण्युदाराणि गीतानि सूर्येण श्रद्धानां लया दत्ता कलाः ತಸ್ಯ ಅವನ ಕರ್ಮಾಣಿ ದಿವ್ಯ ಕಾರ್ಯಗಳು ಉದಾರಾಣಿ ಉದತ್ತವಾದ ಪರಿಗೀತಾನಿ ಹಾಡಿ ಹೊಗಲ್ಪಟ್ಟಿವೆ ಸೂರಿವಿ ಮಹಾತ್ಮರಿಂದ ಬ್ರೂಹಿ ದಯವಿಟ್ಟು ಹೇಳಿ ನಮಗೆ ಶ್ರದ್ಧದಾನಾಣ ಆದ್ದರಿಂದ ಸ್ವೀಕರಿಸಲು ಸಿದ್ಧವಿರುವ ಲೀಲೆಗಳಿಂದ ಧಾದತ ಧರಿಸಿರುವ ಕಲಾ ಅವತಾರಗಳನ್ನು ಅವನ ದಿವ್ಯ ಕ್ರಿಯೆಗಳು ಉದಾರವೂ ಕೃಪಾಪೂರ್ಣವೂ ಆಗಿವೆ ನಾರದರಂತ ಮಹಾಜ್ಞಾನಿಗಳಾದ ಮುನಿಗಳೇ ಅವುಗಳನ್ನು ಗಾನ ಮಾಡುತ್ತಾರೆ ಆದ್ದರಿಂದ ತನ್ನ ನಾನಾ ಅವತಾರಗಳಲ್ಲಿ ಅವನು ಗೈದ ಸಾಹಸಗಳನ್ನು ಕೇಳಲು ನಾವು ಕಾತರರಿದ್ದೇವೆ ದಯವಿಟ್ಟು ಅವುಗಳನ್ನು ಹೇಳಿ. ಓಕೆ, ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯಾರು? ಶೌನಕೃಷಿ. ಇದು ಎಷ್ಟನೇ ಪ್ರಶ್ನೆ ಅಂದ್ರೆ 4ನೇ ಪ್ರಶ್ನೆ. ಓಕೆ, ಭಗವಂತ ಇದು ಪ್ರಶ್ನೆ ಅಂತಲೇ ಗೊತ್ತಾಗೋದಿಲ್ಲ. ಓಕೆ, ಜೀವ ಗೋಸ್ವಾಮಿ ಇದನ್ನ ತಿಳಿಸ್ತಾರೆ ಅವರ ಭಾಗವತಂನ ಕಮೆಂಟ್ರಿಯಲ್ಲಿ. ಅವನ ದಿವ್ಯ ಕ್ರಿಯೆಗಳು ಉದಾರವು ಕೃಪಾಪೂರ್ಣವೂ ಆಗಿವೆ. ಭಗವಂತನ ಲೀಲೆ. ಓಕೆ, ಇಲ್ಲಿ ಯಾವ ಪ್ರಶ್ನೆಯನ್ನ ಕೇಳಿ? ಪುರುಷಾವತಾರದ ಪ್ರಶ್ನೆಯನ್ನ ಕೇಳ್ತಾರೆ. ನಾರದರಂತ ಮಹಾಜ್ಞಾನಿಗಳಾದ ಮುನಿಗಳೇ ಅವುಗಳನ್ನು ಗಾನ ಮಾಡುತ್ತಾರೆ. ಆದ್ದರಿಂದ ತನ್ನ ನಾನಾ ಅವತಾರಗಳಲ್ಲಿ ಗೈದ ಸಾಹಸಗಳನ್ನು ಕೇಳಲು ನಾವು ಕಾತರರಾಗಿದ್ದೇವೆ ದಯವಿಟ್ಟು ನಮಗೆ ಅವುಗಳನ್ನು ಹೇಳಿ. ಓಕೆ, ಅಂದ್ರೆ ಇಲ್ಲಿ ಭಗವಂತ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡುವುದರಲ್ಲಿ ತುಂಬಾ ಸಾಹಸವನ್ನ ಗೈದಿದ್ದಾರೆ. ಆ ಅವತಾರದ ಬಗ್ಗೆ ತಿಳಿಸಿ ಅಂದ್ರೆ ಪುರುಷಾವತಾರ. ಓಕೆ, ನಾವು ಇದಕ್ಕೆ 2ನೇ ಅಧ್ಯಾಯದಲ್ಲಿ ಉತ್ತರವನ್ನ ಕೊಡ್ತೇವೆ. 3ನೇ ಅಧ್ಯಾಯದಲ್ಲಿ ನಮಗೆ ಉತ್ತರ ಸಿಗುತ್ತೆ. ಓಕೆ, ಪುರುಷಾವತಾರದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಓಕೆ, ಅದನ್ನ ಭಾವಾರ್ಥ ಯಾರಾದ್ರೂ ಓದಿ ಭಾವಾರ್ಥದಲ್ಲಿ ಆಚಾರ್ಯರು ತಿಳಿಸ್ತಾರೆ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮತಿಹೀನರು ಹೇಳುವಂತೆ ದೇವೋತ್ತಮ ಪುರುಷನು ಎಂದಿಗೂ ನಿಷ್ಕ್ರಿಯನಲ್ಲ. ಅವನ ಕಾರ್ಯಗಳು ಉದಾತ್ತವೂ ಉಜ್ವಲವೂ ಆದವು. ಅವನ ಐಹಿಕ ಹಾಗೂ ಆಧ್ಯಾತ್ಮಿಕ ಸೃಷ್ಟಿಗಳು ಅದ್ಭುತವಾಗಿದ್ದು ವೈವಿಧ್ಯದಿಂದ ಕೂಡಿವೆ. ಶ್ರೀಲ ನಾರದ, ವ್ಯಾಸ, ವಾಲ್ಮೀಕಿ, ದೇವಲ, ಅಸಿತ, ಮಧ್ವ, ಶ್ರೀ ಚೈತನ್ಯ, ರಾಮಾನುಜ, ವಿಷ್ಣುಸ್ವಾಮಿ, ನಿಂಬಾರ್ಕ, ಶ್ರೀಧರ, ವಿಶ್ವನಾಥ, ಬಲದೇವ, ಭಕ್ತಿ ವಿನೋದ, ಸಿದ್ಧಾಂತ ಸರಸ್ವತಿ ಹಾಗೂ ಇನ್ನಿತರ ಮುಕ್ತಾತ್ಮರು ಮತ್ತು ಆತ್ಮ ಸಾಕ್ಷಾತ್ಕಾರ ಕಂಡುಕೊಂಡ ವಿದ್ವಾಂಸರು ಇವನ್ನು ಸೊಗಸಾಗಿ ವರ್ಣಿಸಿದ್ದಾರೆ. ಈ ಐಹಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಗಳೆರಡು ಸಮೃದ್ಧ, ಸುಂದರ ಮತ್ತು ಜ್ಞಾನಪೂರ್ಣ. ಆದರೆ ಜ್ಞಾನ, ಪರಮಸುಖ ಮತ್ತು ಶಾಶ್ವತಗಳಿಂದ ತುಂಬಿ ತುಳುಕುವ ಆಧ್ಯಾತ್ಮಿಕ ಸಾಮ್ರಾಜ್ಯವು ಹೆಚ್ಚು ಉಜ್ವಲವೂ ಶೋಭಾಯಮಾನವೂ ಆದದ್ದು. ಐಹಿಕ ಸೃಷ್ಟಿಗಳು ಕೆಲಕಾಲ ಆಧ್ಯಾತ್ಮಿಕ ಸಾಮ್ರಾಜ್ಯದ ವಿಕೃತ ಛಾಯೆಗಳಾಗಿ ಕಾಣುತ್ತವೆ. ಇದನ್ನು ಚಲನಚಿತ್ರಕ್ಕೆ ಹೋಲಿಸಬಹುದು. ಅವು ಮಿಥ್ಯಾ ವಸ್ತುಗಳಿಂದ ಸೆಳೆಯಲ್ಪಟ್ಟ ಮತಿಹೀನರನ್ನು ಆಕರ್ಷಿಸುತ್ತವೆ. ಇಂತಹ ಮೂರ್ಖರಿಗೆ ವಾಸ್ತವಿಕತೆಯ ಜ್ಞಾನವಿಲ್ಲ. ಮಿಥ್ಯಾ ರೂಪದಲ್ಲಿ ಕಾಣುವ ಐಹಿಕ ಸೃಷ್ಟಿಯನ್ನೇ ಸರ್ವಸ್ವವೆಂದು ಅವರು ಭಾವಿಸುತ್ತಾರೆ. ಆದರೆ ವ್ಯಾಸ, ನಾರದರಂತ ಋಷಿಗಳಿಂದ ಮಾರ್ಗದರ್ಶನ ಪಡೆದ ಬುದ್ಧಿವಂತರಿಗೆ ಭಗವಂತನ ಶಾಶ್ವತ ಸಾಮ್ರಾಜ್ಯವು ಇನ್ನೂ ಹೆಚ್ಚು ಆನಂದದಾಯಕವೂ ವಿಶಾಲವೂ ಆಗಿದ್ದು ಶಾಶ್ವತವಾಗಿ ಪರಮಸುಖ ಮತ್ತು ಜ್ಞಾನದಿಂದ ತುಂಬಿದೆ ಎಂಬುದು ಗೊತ್ತು. ಭಗವಂತನ ಲೀಲೆಗಳು ಮತ್ತು ಅವನ ಪಾರಮಾರ್ಥಿಕ ದಿವ್ಯ ಸಾಮ್ರಾಜ್ಯ ಎಲ್ಲರಿಗೂ ತಿಳಿದಿಲ್ಲ. ಇಂತಹ ಅಜ್ಞಾನಿಗೆ ಭಗವಂತನು ತನ್ನ ಅವತಾರಗಳಲ್ಲಿ
ದಿವ್ಯ ಲೀಲೆಗಳನ್ನು ತೋರಿಸುತ್ತಾನೆ. ಪಾರಮಾರ್ಥಿಕ ದಿವ್ಯ ಸಾಮ್ರಾಜ್ಯದಲ್ಲಿ ತನ್ನ ಸನ್ನಿಧಿಯಲ್ಲಿ ದೊರೆಯುವ ಪರಮ ಸುಖವನ್ನು ಪ್ರದರ್ಶಿಸುತ್ತಾನೆ. ತನ್ನ ಇಂತಹ ಲೀಲೆಗಳ ಮೂಲಕ ಐಹಿಕ ಪ್ರಪಂಚದ ಬದ್ಧಾತ್ಮರನ್ನು ಆಕರ್ಷಿಸುತ್ತಾನೆ. ಇಂತಹ ಬದ್ಧಾತ್ಮರಲ್ಲಿ ಕೆಲವರು ಐಹಿಕ ಇಂದ್ರಿಯಾಸಕ್ತಿಗಳನ್ನು ಅನುಭವಿಸುವುದರಲ್ಲಿ ನಿರತರಾಗಿರುತ್ತಾರೆ. ಇನ್ನು ಕೆಲವರು ಆಧ್ಯಾತ್ಮಿಕ ಪ್ರಪಂಚದ ನಿಜ ಜೀವನವನ್ನು ನಿರಾಕರಿಸಿರುತ್ತಾರೆ. ಈ ಮತಿಹೀನರನ್ನು ಕರ್ಮಿಗಳು ಅಥವಾ ಫಲಾಪೇಕ್ಷೆಯುಳ್ಳ ಕಾರ್ಯ ಮಾಡುವವರೆಂದು ಮತ್ತು ಜ್ಞಾನಿಗಳು ಅಥವಾ ಒಣ ಮನೋಕಲ್ಪನೆಗಳಿಂದ ಕೂಡಿದವರು ಎಂದು ಕರೆಯಲಾಗಿದೆ. ಆದರೆ ಸಾತ್ವತ ಎಂದು ಕರೆಯಲಾದ ಅಲೌಕಿಕನು ಮೇಲಿನ 2 ವರ್ಗಗಳನ್ನು ಮೀರಿದವನು. ಇವನು ಐಹಿಕ ಚಟುವಟಿಕೆಗಳಲ್ಲಿ ಅಥವಾ ಐಹಿಕ ಸ್ವಕಪೋಲ ಕಲ್ಪಿತ ಕಲ್ಪನೆಗಳಲ್ಲಿ ಅತಿಯಾಗಿ ನಿರತನಲ್ಲದ ಭಕ್ತನು. ಇವನು ನಿಶ್ಚಿತವಾಗಿ ಭಗವಂತನ ಸೇವೆಯಲ್ಲಿ ಮಗ್ನನಾದವನು. ಈ ಸೇವೆಯ ಮೂಲಕ ಕರ್ಮಿಗಳು ಮತ್ತು ಜ್ಞಾನಿಗಳು ಅರಿಯದ ಪರಮಾವಧಿ ಆಧ್ಯಾತ್ಮಿಕ ಪ್ರಯೋಜನವನ್ನು ಪಡೆಯುವನು. ಐಹಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ಪರಮ ನಿಯಂತ್ರಕನಾದ ಭಗವಂತನು ಅಪರಿಮಿತ ವರ್ಗಗಳ ನಾನಾ ಅವತಾರಗಳನ್ನು ಹೊಂದಿದ್ದಾನೆ. ಬ್ರಹ್ಮ, ರುದ್ರ, ಮನು, ಪೃಥು ಮತ್ತು ವ್ಯಾಸ ಈ ಅವತಾರಗಳು ಐಹಿಕ ಗುಣಾತ್ಮಕ ಅವತಾರಗಳು. ಆದರೆ ರಾಮ, ನರಸಿಂಹ, ವರಾಹ ಮತ್ತು ವಾಮನ ಅವತಾರಗಳು ಪಾರಮಾರ್ಥಿಕ ದಿವ್ಯ ಅವತಾರಗಳು. ಭಗವಂತ ಶ್ರೀಕೃಷ್ಣ ಈ ಎಲ್ಲಾ ಅವತಾರಗಳ ಆದಿಮೂಲ ಮತ್ತು ಸರ್ವ ಕಾರಣಗಳ ಕಾರಣನು. ಹರೇ ಕೃಷ್ಣ ಪ್ರಭು. ಇದನ್ನು ನಾವು ಈಗ ನೋಡಿದ್ರೆ ನಮಗೆ ಇದು ಪ್ರಶ್ನೆ ಅಂತಲೇ ಗೊತ್ತಾಗುದಿಲ್ಲ. ಓಕೆ, ಅದನ್ನ ಜೀವ ಗೋಸ್ವಾಮಿ ತಿಳಿಸ್ತಾರೆ. ಇದು ಆ ಪ್ರಶ್ನೆಯಂತೆ ಯಾವ್ದಂದ್ರೆ ಪುರುಷ ಅವತಾರದ ಬಗ್ಗೆ ಪ್ರಶ್ನೆಯನ್ನ ಮಾಡುವುದು ಈ ಶ್ಲೋಕದಲ್ಲಿ. ಓಕೆ, ಭಗವಂತ ತುಂಬಾ ಅವನ ದಿವ್ಯ ಕ್ರಿಯೆಗಳು ಉದಾರವು ಕೃಪಾಪೂರ್ಣವು ಆಗಿವೆ. ನಾರದರಂತ ಮಹಾಜ್ಞಾನಿಗಳಾದ ಮುನಿಗಳೇ ಅವುಗಳನ್ನು ಗಾನ ಮಾಡುತ್ತಾರೆ ಭಗವಂತನು. ಓಕೆ, ಅವನು ತುಂಬಾ ಆದ್ದರಿಂದ ತನ್ನ ನಾನಾ ಅವತಾರಗಳಲ್ಲಿ ಅವನು ಗೈದ ಸಾಹಸವನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ಭಗವಂತ ಈ ಭೌತಿಕ ಜೀವಗೋಸ್ವಾಮಿ ತಿಳಿಸ್ತಾರೆ, ಭೌತಿಕ ಸೃಷ್ಟಿಯನ್ನು ಮಾಡುವಲ್ಲಿ ತುಂಬಾ ಲೀಲೆಯನ್ನ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಕೇಳಲು ಕಾತರರಿದ್ದೇವೆ. ದಯವಿಟ್ಟು ನಮಗೆ ಅವುಗಳನ್ನು ಹೇಳಿ. ಭಗವಂತನ ಪುರುಷ ಅವತಾರದ ಬಗ್ಗೆ ನಮಗೆ ತಿಳಿಸಿ. 2 ಪ್ಯಾರಾಗ್ರಾಫ್ನ ಭಾವಾರ್ಥವನ್ನ ಆಚಾರ್ಯರು ಕೊಡ್ತಾರೆ. ಮತಿಹೀನರು ಹೇಳುವಂತೆ ದೇವೋತ್ತಮ ಪುರುಷನು ಎಂದಿಗೂ ನಿಷ್ಕ್ರಿಯನಲ್ಲ. ಓಕೆ, ಭಗವಂತ ನಿಷ್ಕ್ರಿಯ ಅಲ್ಲ ಎಂದಿಗೂ. ಮತಿಹೀನರು ಹಾಗೆ ಹೇಳ್ತಾರೆ, ಭಗವಂತ ನಿಷ್ಕ್ರಿಯ ಅಂತ. ಭಗವಂತ ನಿಷ್ಕ್ರಿಯ ಎಂದಿಗೂ ಅಲ್ಲ. ಅವನ ಕಾರ್ಯಗಳು ಉದತ್ತವು ಉಜ್ವಲವೂ ಆದವು. ಅವನ ಐಕ ಹಾಗೂ ಆಧ್ಯಾತ್ಮಿಕ ಸೃಷ್ಟಿಗಳು ಅದ್ಭುತವಾಗಿದ್ದು ವೈವಿಧ್ಯದಿಂದ ಕೂಡಿವೆ. ಭಗವಂತ ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ, ಅಹಂ ಸರ್ವಸ್ಯ ಪ್ರಭವೋ. ಭೌತಿಕ ಮತ್ತೆ ಆಧ್ಯಾತ್ಮಿಕ ಎಲ್ಲವೂ ನನ್ನಿಂದ ಬರುವುದು. ಓಕೆ, ಅದ್ಭುತವಾದ ವೈವಿಧ್ಯದಿಂದ ಕೂಡಿದ ಭಗವಂತನ. ಅದನ್ನ ಎಲ್ಲ ಅರ್ಜುನ ಇದರಲ್ಲೂ ತಿಳಿಸ್ತಾರೆ. ನೀವೇ ಪರಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂಭವ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭೂ. ಅರ್ಜುನ ಇದನ್ನ ಭಗವದ್ಗೀತೆಯಲ್ಲಿ ಒಪ್ಪುತ್ತಾರೆ. ಭಗವಂತ ನೀವೇ ನಿಮಗಿಂತ ಶ್ರೇಷ್ಠವಾದವರು ಯಾರು ಇಲ್ಲ. ಇದನ್ನ ನಾನು ಮಾತ್ರ ಇರುವುದಲ್ಲ, ಎಲ್ಲಾ ಆಚಾರ್ಯರು ಋಷಿವರೇ. ಅಹುಸ್ತ್ವ ಋಷಯ ಸರ್ವೇ ದೇವರ್ಷಿ ನಾರದಸ್ತತ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿ ಮೇ. ಭಗವಂತನ ಅದ್ಭುತವಾದ ಅದನ್ನ ಇಲ್ಲಿ ಆಚಾರ್ಯ ತಿಳಿಸ್ತಾರೆ. ಯಾರೆಲ್ಲ ತಿಳಿಸ್ತಾರೆ? ಶ್ರೀಲ ನಾರದ, ವ್ಯಾಸ, ವಾಲ್ಮೀಕಿ, ದೇವಲ, ಅಸಿತ, ಮಧ್ವ, ಶ್ರೀ ಚೈತನ್ಯ, ರಾಮಾನುಜ, ವಿಷ್ಣುಸ್ವಾಮಿ, ನಿಂಬರ್ಕ, ಶ್ರೀಧರ, ವಿಶ್ವನಾಥ, ಬಲದೇವ, ಭಕ್ತಿ ವಿನೋದ, ಸಿದ್ಧಾಂತ ಸರಸ್ವತಿ ಹಾಗೂ ಇನ್ನಿತರ ಮುಕ್ತಾತ್ಮರು ಮತ್ತು ಸಾಕ್ಷಾತ್ಕಾರ ಕಂಡುಕೊಂಡ ವಿದ್ವಾಂಸರು ಇವನ್ನು ಸೊಗಸಾಗಿ ವರ್ಣಿಸಿದ್ದಾರೆ. ತುಂಬಾ ಚೆನ್ನಾಗಿ ಆ ಭಗವಂತ ಕೃಷ್ಣ ಹೇಗೆ ದೇವೋತ್ತಮ ಪರಮ ಪುರುಷ, ಎಲ್ಲ ಸೃಷ್ಟಿಗೆ ಮೂಲ ಅಂತ ಈ ಆಚಾರ್ಯರೆಲ್ಲ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಓಕೆ, ಈ ಐಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಗಳೆರಡು ಸಮೃದ್ಧ, ಸುಂದರ ಮತ್ತು ಜ್ಞಾನಪೂರ್ಣ. ನೋಡಿ, ಭಗವಂತನ ಸೃಷ್ಟಿ ಎಷ್ಟು ಪರಿಪೂರ್ಣವಾದದ್ದು. ಓಕೆ, ಈ ಸೃಷ್ಟಿಗೆ ಬೇರೆ ಯಾವುದರಿಂದ ಇದು ಬೇಡ. ಅದರಲ್ಲಿ ಎಲ್ಲಾ ಯೋಜನೆಯನ್ನ ಭಗವಂತ ಈ ಜಗತ್ತಿನಲ್ಲೇ ಮಾಡಿದ್ದಾರೆ. ಓಕೆ, ಬೇಕಾದ ಟೈಮಿಗೆ ಮಳೆ ಬರ್ತದೆ, ಎಲ್ಲವೂ ತನ್ನಷ್ಟಗೆ ಆಗುತ್ತೆ. ಓಕೆ, ಅಷ್ಟು ಸುಂದರವಾಗಿ. ಓಕೆ, ಈ ಸೃಷ್ಟಿಯನ್ನ ಮಾಡಿದ್ಯಾರು? ಭಗವಂತ. ಅದನ್ನೇ ಮೊದಲೇ ತಿಳಿಸಿದ್ದು. ಯಾರು ಕಾರಣ ಆದವರು? ಜನ್ಮಾದಿ ಅಸ್ಯಯತಃ ಓಂ ನಮೋ ಭಗವತೆ ವಾಸುದೇವ. ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಭಗವಂತ, ಅವನಿಂದ ಎಲ್ಲವೂ ಬಂದದ್ದು.
ಈ ಐಹಿಕ ಮತ್ತು ಆಧ್ಯಾತ್ಮಿಕ ಸೃಷ್ಟಿಗಳೆರಡು ಸಮೃದ್ಧ, ಸುಂದರ ಮತ್ತು ಜ್ಞಾನಪೂರ್ಣ, ಎಲ್ಲವನ್ನ ಪರಿಪೂರ್ಣವಾಗಿ ಭಗವಂತ ಮಾಡಿದ್ದಾರೆ. ಆದರೆ ಜ್ಞಾನ, ಪರಮ ಸುಖ ಮತ್ತು ಶಾಶ್ವತತೆಗಳಿಂದ ತುಂಬಿ ತುಳುಕುವ ಆಧ್ಯಾತ್ಮಿಕ ಸಾಮ್ರಾಜ್ಯವು ಹೆಚ್ಚು ಉಜ್ವಲವೂ ಶೋಭಾಯಮಾನವೂ ಆದದ್ದು. ಓಕೆ, ಆಧ್ಯಾತ್ಮಿಕ ಜಗತ್ತು ಶಾಶ್ವತವಾದದ್ದು. ಓಕೆ, ನಾವೀಗ ಭೌತಿಕ ಜಗತ್ತಿನಲ್ಲಿ ಇದ್ದೇವೆ. ಇಲ್ಲಿ ಒಂದು ವಸ್ತು ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ. ಪ್ರಭುಪಾದರು ತಿಳಿಸ್ತಾರೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹಾಗೆ ಅಲ್ಲ. ಅಲ್ಲಿ ಸೃಷ್ಟಿಯೂ ಆಗುವುದಿಲ್ಲ, ನಾಶವೂ ಆಗುವುದಿಲ್ಲ, ಅದು ಶಾಶ್ವತವಾದದ್ದು. ಓಕೆ, ಈ ಭೌತಿಕ ಜಗತ್ತಿನಲ್ಲಿ ಹಾಗೆ ಒಂದು ವಸ್ತು ಸೃಷ್ಟಿ ಆಗುತ್ತೆ, ಅದು 6 ಚೇಂಜಸ್ ಅನ್ನ ಹೊಂದುತ್ತೆ, ನಂತರ ಅದು ಅದೃಶ್ಯವಾಗುತ್ತೆ, ಅದು ಭೌತಿಕ. ಭೂತ್ವಾ ಭೂತ್ವಾ ಪ್ರಳೀಯತೆ, ಭಗವಂತ ಗೀತೆಯಲ್ಲಿ ಸಹ ತಿಳಿಸ್ತಾರೆ. ಕೂಡ ಅದು ಪುನಃ ಪುನಃ ಸೃಷ್ಟಿ ಆಗುತ್ತೆ, ಪುನಃ ಪುನಃ ನಾಶ ಆಗುತ್ತೆ. ಆದರೆ ಜ್ಞಾನ, ಪರಮಸುಖ ಮತ್ತು ಶಾಶ್ವತತೆಗಳಿಂದ ತುಂಬಿ ತುಳುಕ ಆಧ್ಯಾತ್ಮಿಕ ಸಾಮ್ರಾಜ್ಯವು ಹೆಚ್ಚು ಉಜ್ವಲವೋ ಶೋಭಾಯಮಾನವೂ ಆದದ್ದು, ಅದು ಶಾಶ್ವತವಾದದ್ದು. ಅಲ್ಲಿ ಹೋದವರು ಜ್ಞಾನ, ಪರಮಸುಖ, ಶಾಶ್ವತತೆ, ಸಚ್ಚಿದಾನಂದ, ಅಲ್ಲಿ ಎಲ್ಲರೂ ಆನಂದದಿಂದ ಇರ್ತಾರೆ. ಅದಕ್ಕೆ ವೈಕುಂಠ ಅಂತ ಹೆಸರು. ಆಧ್ಯಾತ್ಮಿಕ ಜಗತ್ತು, ಗೋಲೋಕ, ವೃಂದಾವನ, ಈ ಜಗತ್ತಿಗೆ ಕುಂಠ ಅಂತ ಹೆಸರು. ಇಲ್ಲಿ ದುಃಖವೇ ಇರು. ಓಕೆ, ಇದು ದುಃಖಾಲಯ, ಅದು ಸುಖಾಲಯ. ಯಾರಿಗೆ ಸುಖ ಬೇಕು ಅವರು ಭಗವಂತನ ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು, ಆಚಾರ್ಯರು ತಿಳಿಸ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ನಾವು ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇದನ್ನು ಭಗವಂತ ಭಗವದ್ಗೀತೆಯಲ್ಲಿ ಸಹ ತಿಳಿಸ್ತಾರೆ. ನೋಡಿ, ಇಲ್ಲಿ ಭಗವಂತ ತಿಳಿಸ್ತಾರೆ. ಓಕೆ, 33ನೇ ಶ್ಲೋಕಲ್ಲಿ. ಓಕೆ, ಭಗವಂತನಲ್ಲಿ ಯಾರು ಆಶ್ರಯವನ್ನ ಪಡೆಯುತ್ತಾರೆ ಅವರು ಖಂಡಿತವಾಗಿಯೂ ಪರಮಗತಿಯನ್ನ ಪಡೆಯಬಲ್ಲ, ಭಗವಂತನಲ್ಲಿ ಹೋಗ್ತಾರೆ. ಅದು ಯಾರೇ ಆಗ್ಲಿ. ನೋಡಿ, ಭಗವಂತ ಆಶ್ರಯ ಪಡೆಯುವನು ಕೀಳು ಜನ್ಮದವನಾದರೂ. ಓಕೆ, ನಾನು ತುಂಬಾ ಕೀಳು ಜನ್ಮದಲ್ಲಿ ಹುಟ್ಟಿದ್ದೇನೆ, ಅದಕ್ಕೆ ನಮಗೆ ಚಿಂತೆ ಮಾಡ್ಬೇಕಾದ ಅಗತ್ಯವಿಲ್ಲ. ಸ್ತ್ರೀಯರಾಗಿದ್ರು ಅವರಿಗೆ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ, ವೈಶ್ಯರಿರ್ಲಿ, ಶೂದ್ರರಿರ್ಲಿ. ಅವರು ಭಗವಂತನಲ್ಲಿ ಯಾರು ಆಶ್ರಯವನ್ನ ಪಡೆಯುತ್ತಾರೆ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ, ಅದು ಖಂಡಿತ. ಆಚಾರ್ಯ ಇಲ್ಲಿ ಸಹ ಭಾವ ತಿಳಿಸ್ತಾರೆ. ನಂತರ ಇಲ್ಲಿ ಭಗವಂತ ತಿಳಿಸ್ತಾರೆ. ಓಕೆ, ಇನ್ನು ಅರ್ಹತೆ ಇದ್ದವರ ಬಗ್ಗೆ ಹೇಳುವುದೇನು? ಇವರೆಲ್ಲ ಅರ್ಹತೆ ಪಡೆದವರು, ಬ್ರಾಹ್ಮಣ, ಭಕ್ತ, ನಂತರ ರಾಜರ್ಷಿ, ಅದನ್ನ ತಿಳಿಸ್ತಾನೆ. ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯ ತತ ಅನಿತ್ಯಂ ಅಸುಖಂ ಲೋಕಂ ಪ್ರಾಪ್ಯ ಭಜಸ್ವ ಮಾಂ. ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಇವರಿಗೆ ಗೊತ್ತುಂಟು, ಯಾಕೆ ಬ್ರಾಹ್ಮಣರು ಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೆ, ಅವ್ರಿಗೆ ಗೊತ್ತುಂಟು ಭೌತಿಕ ಜಗತ್ತಿ ಎಂಥದ್ದು, ಆಧ್ಯಾತ್ಮಿಕ ಜಗತ್ತು ಎಂಥದ್ದು. ಭಕ್ತರಿಗೆ ಸಹ ಗೊತ್ತು, ಭಗವಂತನಿಗೆ ಸೇವೆ ಮಾಡುವವರಿಗೆ ಎಲ್ಲ ಗೊತ್ತಾಗುತ್ತೆ ಭಗವಂತಂದು. ಹಾಗೆ ರಾಜರ್ಷಿ ಹತ್ರ ಜ್ಞಾನ ಬರುವುದು. ಇಮಂ ರಾಜರ್ಷಯೋಗಿದು, ಭಗವಂತ ರಾಜರ್ಷಿಗಳಿಗೆ ಜ್ಞಾನವನ್ನ ಕೊಡ್ತಾರೆ. ಹಾಗಾಗಿ ಈ 3 ಕ್ಯಾಟಗರಿಯ ಜನರು ಇದನ್ನ ತಿಳಿದಿದ್ದಾರೆ. ಈ 3ರ ವಿಷಯದಲ್ಲಿ ಇದು ಇನ್ನಷ್ಟು ನಿಜ, ಇವರಿಗೆ ಗೊತ್ತುಂಟು. ಭಗವಂತ ತಿಳಿಸ್ತಾರೆ. ಆದುದರಿಂದ ಅರ್ಜುನ, ಆದುದರಿಂದ ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗು. ಭಜಸ್ವಮ. ನಾವು ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ಬೇಕಂತೆ. ಅದನ್ನೇ ಭಗವಂತ ಭಗವದ್ಗೀತೆಯಲ್ಲಿ, ಇದು ಅಶಾಶ್ವತವಾದ ದುಃಖದ ಲೋಕ. ಓಕೆ, ಈ ಶಾಶ್ವತ ಭೌತಿಕ ಜಗತ್ತು ಯಾವಾಗ್ಲೂ ಬೇಕಾದ್ರೂ ನಮಗೆ ಸಾವು ಬರುತ್ತೆ, ಇದು ಇದ್ದಾಗೆ ಇರುವುದಿಲ್ಲ. ಇಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಎಲ್ಲವೂ ಚೇಂಜ್ ಆಗುತ್ತೆ. ಓಕೆ, ಎಲ್ಲವೂ ಚೇಂಜ್ ಆಗುತ್ತೆ ಅಂತ ಈ ದುಃಖದ ಲೋಕಕ್ಕೆ ಭಗವಂತನೇ ತಿಳಿಸ್ತಾರೆ. ನೋಡಿ ಈ ಶ್ಲೋಕದಲ್ಲಿ, ಅನಿತ್ಯಂ ಅಸುಖಂ, ಅನಿತ್ಯಂ ಅಸುಖಂ, ಕ್ಲೇಶಮಯವಾದ. ಅನಿತ್ಯಂ ಅಂದ್ರೆ ತಾತ್ಕಾಲಿಕವಾದ, ಅಸುಖಂ ಅಂದ್ರೆ ಕ್ಲೇಶಮಯ ಲೋಕಂ, ಇಂತಹ ಲೋಕವನ್ನು ಬಂದಿರುವ ನೀನು ಭಜಸ್ವಮಾಂ. ಓಕೆ, ನನ್ನ ಪ್ರೇಮಪೂರ್ವ ಸೇವೆಯಲ್ಲಿ ನಿರತನಾಗು. ಆ ಸೇವೆಯನ್ನ ಹೇಗೆ ಮಾಡ್ಬೇಕು ಅಂತ ಭಗವಂತ ನೆಕ್ಸ್ಟ್ ಶ್ಲೋಕದಲ್ಲಿ ತಿಳಿಸ್ತಾರೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೈ ವೈಸ್ಯಸಿ ಯುಕ್ತಂ ತೇ ಆತ್ಮಾನ ಮತ್ಪರಾಯಣ. ನೋಡಿ, ಮನ್ಮನ, ಸದಾ ನನ್ನನ್ನೇ ಚಿಂತಿಸು. ಭವ ಮದ್ಭಕ್ತೋ, ನನ್ನ ಭಕ್ತನಾಗು. ಮದ್ಯಾಜಿ, ನನ್ನ ಪೂಜೆ ಮಾಡು. ಮಾಂ ನಮಸ್ಕುರು, ನನಗೆ ನಮಸ್ಕಾರವನ್ನ ಮಾಡು. ಈ 4 ಭಗವಂತ ತಿಳಿಸ್ತಾರೆ. ಸದಾ ನನ್ನ ಚಿಂತೆಯನ್ನ ಮಾಡು, ಮನಸ್ಸನ್ನ ಭಗವಂತನ ಚಿಂತನೆಯಲ್ಲಿ ತೊಡಗಿಸು. ನನ್ನ ಭಕ್ತನಾಗು,
ನನ್ನ ಪೂಜೆ ಮಾಡು, ನನಗೆ ನಮಸ್ಕಾರ ಮಾಡು. ಹೀಗೆ ನೀನು ಸಂಪೂರ್ಣವಾಗಿ ಮಗ್ನನಾದ್ರೆ ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವೆ. ಭಗವಂತನ ಆಶ್ರಯವನ್ನ ನಾವು ಗ್ರಹಣ ಮಾಡಿದ್ರೆ ನಾವು ಖಂಡಿತವಾಗಿ ಭಗವಂತನ ಧಾಮಕ್ಕೆ ಹೋಗ್ಬೋದು. ಅದನ್ನ ಭಗವಂತ ಗೀತೆಯಲ್ಲಿ ಸಹ ತಿಳಿಸ್ತಾರೆ. ಹಾಗಾಗಿ ಈ ಭೌತಿಕ ಜಗತ್ತು ತಾತ್ಕಾಲಿಕ, ಅದನ್ನ ಇಲ್ಲಿ ನಂತರ ತಿಳಿಸ್ತಾರೆ. ಇಲ್ಲಿ ನೋಡಿ, ಆಧ್ಯಾತ್ಮಿಕ ಜಗತ್ತು ಹೇಗೆ ಅಂತ ಮೊದಲು ಪ್ರಭುಪಾದ ತಿಳಿಸಿದ್ರು. ಆದರೆ ಜ್ಞಾನ, ಪರಮ ಸುಖ ಮತ್ತು ಶಾಶ್ವತಗಳಿಂದ ತುಂಬಿ ತುಳುಕುವ ಆಧ್ಯಾತ್ಮಿಕ ಸಾಮ್ರಾಜ್ಯವು ಹೆಚ್ಚು ಉಜ್ವಲವು, ಶೋಭಾಯಮಾನವು ಆದದ್ದು. ಅದು ಶೋಭಾಯಮಾನವಾದದ್ದು. ಐಕ ಸೃಷ್ಟಿಗಳು ಕೆಲ ಕಾಲ ಆಧ್ಯಾತ್ಮಿಕ ಸಾಮ್ರಾಜ್ಯದ ವಿಕೃತ ಛಾಯೆಗಳಾಗಿ ಕಾಣುತ್ತದೆ. ಓಕೆ, ವಿಕೃತ ಛಾಯೆ, ಅದರ ಪ್ರತಿಬಿಂಬ. ಅದನ್ನ ಆಚಾರ್ಯರಲ್ಲಿ ಚಲನಚಿತ್ರಕ್ಕೆ ಹೋಲಿಸಬಹುದು ಅಂತ ಕೊಡ್ತಾರೆ. ಓಕೆ, ಚಲನಚಿತ್ರ. ಓಕೆ, ಇದು ಭೌತಿಕ ಜಗತ್ತು ನಿಜವಲ್ಲ. ಅಂದ್ರೆ ಈ ಜಗತ್ತಿನಲ್ಲಿ ಒಂದು ನಾವು ಡ್ರೀಮ್, ಓಕೆ, ಕನಸಿನ ತರ ಇದ್ದೇವೆ. ಓಕೆ, ಇದು ನಿಜವಾದದಲ್ಲ, ಇದು ತಾತ್ಕಾಲಿಕವಾದದ್ದು. ಹಾಗಾಗಿ ನಮ್ಮ ಆಸಕ್ತಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರ್ಬೇಕು, ಭಗವಂತನ ಇದರಲ್ಲಿ. ಹಾಗಾದ್ರೆ ನಾವು ಭಗವಂತನಲ್ಲಿಗೆ ಹೋಗ್ಬೋದು. ಇದನ್ನು ಚಲನಚಿತ್ರಕ್ಕೆ ಹೋಲಿಸಬಹುದು. ಚಲನಚಿತ್ರ, ಓಕೆ, ಹೌ ಮಿಥ್ಯ ವಸ್ತುಗಳಿಂದ ಸೆಳೆಯಲ್ಪಟ್ಟ ಮತಿಹೀನರನ್ನು ಆಕರ್ಷಿಸುತ್ತದೆ. ನೋಡಿ, ಒಬ್ಬ ವ್ಯಕ್ತಿ ಚಲನಚಿತ್ರ ಎಂತ ಇದು ಅಂದ್ರೆ ಅದು ಆಕ್ಚುಲಿ ರಿಯಲ್ ಅಲ್ಲ. ನಾವು ಹಾಗೆ ಈ ಜಗತ್ತು ರಿಯಲ್ ಅಂತ ತಿಳಿಸ್ತೇವೆ. ಅಂದ್ರೆ ಮಾಯ ಅಷ್ಟು ಸ್ಟ್ರಾಂಗ್ ಉಂಟು. ನಮ್ಮನ್ನ ಹೇಗೆ ನಾವು ಈ ಜಗತ್ತಿನಲ್ಲಿ ಎಷ್ಟು ಅಟ್ಯಾಚ್ ಆದ್ರೆ ನಮ್ಗೆ ಅಷ್ಟು ದುಃಖ ಬರುತ್ತೆ. ಈಗ ಒಂದು ವ್ಯಕ್ತಿ ಮೂವಿಯನ್ನ ನೋಡ್ತಾ ಇದ್ದಾರೆ, ಚಲನಚಿತ್ರವನ್ನ, ಅದ್ರಲ್ಲಿ ತುಂಬಾ ಆಸಕ್ತರಾಗಿದ್ದಾರೆ. ಅದ ಹೀರೋ ಅಣ್ಣ ಯಾರಾದ್ರೂ ಕುಂದ್ರೆ ಅವನಿಗೆ ದುಃಖ ಆಗುತ್ತೆ. ಆಕ್ಚುಲಿ ನಿಜವಾಗಿ ನೋಡಿದ್ರೆ ಅದು ಚಲನಚಿತ್ರ, ಆಕ್ಟಿಂಗ್ ಅದ್ರಲ್ಲಿ ಏನೂ ಇಲ್ಲ. ಅವರು ಕೂಗ್ತಾರೆ, ಹೆಚ್ಚಿನವರುಂಟು ಈ ಧಾರಾವಾಹಿಯನ್ನೆಲ್ಲ ನೋಡಿ ಕೂಗುವಂಥದ್ದು. ಆಕ್ಚುಲಿ ಅದು ರಿಯಲ್ ಅಲ್ಲ. ಮತಿಹೀನರನ್ನು ಆಕರ್ಷಿಸುತ್ತದೆ. ಅದಕ್ಕೋಸ್ಕರ ಆಚಾರ್ಯಲ್ಲಿ ಉದಾಹರಣೆಯನ್ನು ಕೊಡುವುದು. ಇದನ್ನು ಚಲನಚಿತ್ರಕ್ಕೆ ಹೋಲಿಸಬಹುದು. ಅವು ಮಿಥ್ಯ ವಸ್ತುಗಳಿಂದ ಸೆಳೆಯಲ್ಪಟ್ಟ ಮತಿಹೀನರನ್ನು ಆಕರ್ಷಿಸುತ್ತದೆ. ಇಂತಹ ಮೂರ್ಖರಿಗೆ ವಾಸ್ತವಿಕತೆಯ ಜ್ಞಾನವಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಓಕೆ, ಅವ್ರ ಮಾಯದಲ್ಲಿ ಬಿದ್ದಿದ್ದಾರೆ. ಓಕೆ, ಅದೇ ನಿಜ ಅಂತ. ಅದ್ರ ಒಳಗೆ ಹೋದ್ರೆ ಮತ್ತೆ ಅದನ್ನೇ ರಿಯಲ್ ಕೂಗುವುದು ಹೆಚ್ಚಿನವರಿದ್ದಾರೆ. ಸೀರಿಯಲ್ ನೋಡಿ ಕೂಗುವವರು. ಓಕೆ, ಇದೊಂದು ಮಾಯೆ. ಅದನ್ನ ಆಚಾರ್ಯರು ಇಲ್ಲಿ ತಿಳಿಸ್ತಾರೆ. ಮಿಥ್ಯ ರೂಪದಲ್ಲಿ ಕಾಣುವ ಐಕ ಸೃಷ್ಟಿಯನ್ನೇ ಸರ್ವಸ್ವವೆಂದು ಅವರು ಭಾವಿಸುತ್ತಾರೆ. ಹಾಗಾಗಿ ನಾವು ಏನು ಗ್ರಹಿಸ್ತೇವೆ, ಈ ಜಗತ್ತೇ ಶಾಶ್ವತ ಇಲ್ಲಲ್ಲ. ಭಗವಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಇದು ದುಃಖಾಲಯ ಅಶಾಶ್ವತಂ. ಈ ಜಗತ್ತು ದುಃಖಾಲಯ, ಶಾಶ್ವತವಾದದ್ದಲ್ಲ. ಓಕೆ, ಇದು ಪುನಃ ಪುನಃ ಸೃಷ್ಟಿಯಾಗುತ್ತೆ. ಓಕೆ, ಪ್ರಳಯ. ಓಕೆ, ಎರಡು ತರದ ಪ್ರಳಯ. ಒಂದು ಬ್ರಹ್ಮಣ ದಿವಸದಲ್ಲಿ ಆಗುತ್ತೆ, ಮತ್ತೊಂದು ಬ್ರಹ್ಮಣ ಜೀವನದ ಅಂತ್ಯದಲ್ಲಿ. ಓಕೆ, ಆ ತರ ಇದು ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ. ಓಕೆ, ಅವರು ಇದರಲ್ಲಿ ಆಕರ್ಷಿತರಾಗ್ತಾರೆ. ಹಾಗಾಗಿ ಅವರಿಗೆ ದುಃಖ ಬರುತ್ತೆ. ಓಕೆ, ಇಂತಹ ಮೂರ್ಖರಿಗೆ ವಾಸ್ತವಿಕತೆಯ ಜ್ಞಾನವಿಲ್ಲ, ನಿಜವಾದ ಜ್ಞಾನ ಇಲ್ಲ. ಮಿಥ್ಯ ರೂಪದಲ್ಲಿ ಕಾಣುವ ಐಕ ಸೃಷ್ಟಿಯನ್ನೇ ಸರ್ವಸ್ವ ಎಂದು ಭಾವಿಸುತ್ತಾರೆ. ಓಕೆ, ನಾವು ಈಗ ನೋಡಿದ್ರೆ ಮೊದಲ ಈ ಜಗತ್ತು ಅವಾಸ್ತವವಾದರೂ ವಾಸ್ತವವೆಂಬಂತೆ ಕಾಣುತ್ತದೆ ಅಂತ ಭಗವಂತ ಹೇಳಿದ್ರು. ಯತ್ರ ತ್ರಿಸರ್ಗೋ ಅಮೃಷ, ಮೊದಲ ಶ್ಲೋಕದಲ್ಲಿ ನೋಡಿದ್ರು. ಜನ್ಮಾದ್ಯಸ್ಯ ಯಥೋ ಅನ್ವಯ ಇತರತಾಶ್ಚ ಅರ್ಥೇಶು ಅಭಿಜ್ಞ ಸ್ವರ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯತ್ ಸೂರಯ ತೇಜೋ ವಾರಿ ಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷ. ಈ ಮೂರು ಗುಣದಿಂದ ಕೂಡಿದ ಈ ಜಗತ್ತು ಹೇಗೆ ಅವಾಸ್ತವವಾದರೂ ವಾಸ್ತವ ಎಂಬಂತೆ ಕಾಣುತ್ತದೆ. ಇಂತಹ ಮೂರ್ಖರಿಗೆ ವಾಸ್ತವಿಕತೆಯ ಜ್ಞಾನವಿಲ್ಲ. ಭಗವಂತ ಅವರ ನಿಜಧಾಮದಲ್ಲಿ ಇದ್ದಾರೆ, ಶಾಶ್ವತ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಭಗವಂತ ಅವರ ಧಾಮದಲ್ಲಿ ಇದ್ದಾರೆ. ಅದು ಈ ಎಲ್ಲ ಇದರಿಂದ ಮುಕ್ತವಾದದ್ದು. ಮೂರು ಗುಣದಲ್ಲಿ ಇಲ್ಲ. ಓಕೆ, ಅಲ್ಲಿ ಯಾವುದೇ ಗುಣದ ಪ್ರಭಾವ ಇಲ್ಲ ಭಗವಂತನ ಧಾಮದಲ್ಲಿ. ಮಿಥ್ಯ ರೂಪದಲ್ಲಿ ಕಾಣುವ ಐಕ ಸೃಷ್ಟಿಯನ್ನೇ ಸರ್ವಸ್ವ ಎಂದು ಭಾವಿಸುತ್ತಾರೆ. ಇದು ಮಿಥ್ಯ ರೂಪವಾಗಿ ಕಾಣುವ. ಆದರೆ ವ್ಯಾಸ, ನಾರದರಂತ ಋಷಿಗಳಿಂದ ಮಾರ್ಗದರ್ಶನ ಪಡೆದ ಬುದ್ಧಿವಂತರಿಗೆ ಭಗವಂತನ ಶಾಶ್ವತ ಸಾಮ್ರಾಜ್ಯವು ಇನ್ನೂ ಹೆಚ್ಚು ಆನಂದದಾಯಕವೂ ವಿಶಾಲವೂ ಆಗಿದ್ದು ಶಾಶ್ವತವಾಗಿ ಪರಮ ಸುಖ ಮತ್ತು ಜ್ಞಾನದಿಂದ ತುಂಬಿದೆ ಎಂಬುದು ಗೊತ್ತು. ನಾವು ಯಾರಿಂದ ಜ್ಞಾನವನ್ನ ಪಡೆಯಬೇಕು? ಓಕೆ, ಆದರೆ ವ್ಯಾಸ ನಾರದರಂತಹ
ಋಷಿಗಳಿಂದ ಮಾರ್ಗದರ್ಶನ ಪಡೆದ, ಓಕೆ, ನಾವು ಭಾಗವತವನ್ನು ಯಾರು ರಚನೆ ಮಾಡಿದ್ದು? ವೇದವ್ಯಾಸರು. ವೇದವ್ಯಾಸರು ಭಗವಂತನ ಸಾಹಿತ್ಯದ ಅವತಾರ. ಪ್ರಭುಪಾದರು ಹೇಳ್ತಾರೆ ಲಿಟ್ರರಿ ಇನ್ಕಾರ್ನೇಷನ್. ಓಕೆ, ಭಗವಂತನ ಸಾಹಿತ್ಯ, ಭಗವಂತನೇ ಬಂದದ್ದು ನಮಗೆ ವೇದ ಸಾಹಿತ್ಯವನ್ನ ಕೊಡ್ಲಿಕ್ಕೋಸ್ಕರ. ಓಕೆ, ನಮಗೆ ಸ್ವತಃ ಇದಿಲ್ಲ. ಅದನ್ನ ಭಗವದ್ಗೀತೆಯಲ್ಲೂ ಪ್ರಭುಪಾದ ಪ್ರಸ್ತಾವನೆ ತಿಳಿಸ್ತಾರೆ. ನಾವು ನಿಮ್ಗೆ ಹೇಳುವ ಬೇಕಾದ್ರೆ ಕೊನೆ. ಓಕೆ, ಅದನ್ನ ಸ್ಪಷ್ಟವಾಗಿ ಚೈತನ್ಯ ಚರಿತಾಮೃತದಲ್ಲಿ ಇದನ್ನ ತಿಳಿಸಿದ್ದಾರೆ. ಒಂದ್ ಸೆಕೆಂಡ್. ಪ್ರಭುಪಾದ ತಿಳಿಸ್ತಾರೆ ಚೈತನ್ಯ ಚರಿತಾಮೃತ. ಮಾಯಾ ಮುಗ್ಧ ಜೀವೇರ ನಾಹಿ ಸ್ವತಃ ಕೃಷ್ಣ ಜ್ಞಾನ, ಜೀವೇರ ಕೃಪಾಪಾಯ ಕೈಲ ಕೃಷ್ಣ ವೇದ ಪುರಾಣ. ವಿಸ್ಮೃತಿಗೊಂಡ ಜೀವಿಗಳು ಅಥವಾ ಬದ್ಧ ಆತ್ಮರು ಭಗವಂತನೊಡನೆ ತಮ್ಮ ಸಂಬಂಧವನ್ನು ಮರೆತಿರುತ್ತಾರೆ. ಐಕ ಚಟುವಟಿಕೆಗಳ ಕುರಿತು ಯೋಚನೆ ಮಾಡುವುದರಲ್ಲಿ ತನ್ಮಯರಾಗಿರುತ್ತಾರೆ. ಅವರ ಯೋಚನೆ ಶಕ್ತಿ ಆಧ್ಯಾತ್ಮಿಕ ಗಗನಕ್ಕೆ ಏರಿಸಲು ಕೃಷ್ಣ ದ್ವೈಪಾಯನ ವ್ಯಾಸರು ಹಲವಾರು ವೈದಿಕ ಕೃತಿಗಳನ್ನು ಕೊಟ್ಟಿದ್ದಾರೆ. ನಾವು ಇಲ್ಲೇ ನಿಮ್ಗೆ ತೋರಿಸಬಹುದು. ಭಗವದ್ಗೀತೆಯಲ್ಲಿ ಪ್ರಭುಪಾದ ಕೋಟ್ ಮಾಡ್ತಾರೆ ಇಲ್ಲಿ ಪ್ರಿಫೇಸ್ ಅಲ್ಲಿ. ಓಕೆ, ಒಂದ್ ಸೆಕೆಂಡ್. ನೋಡಿ, ಇಲ್ಲಿ ಉಂಟು ಚೈತನ್ಯ ಚರಿತಾಮೃತ ಮಧ್ಯಲೀಲಾ 20ನೇ ಅಧ್ಯಾಯದಿಂದ. ಮಾಯಾ ಮುಗ್ಧ ಜೀವೇರ ನಾಹಿ ಸ್ವತಃ ಕೃಷ್ಣ ಜ್ಞಾನ, ಜೀವೇರೆ ಕೃಪಾಯ ಕೈಲ ಕೃಷ್ಣ ವೇದ ಪುರಾಣ. ಓಕೆ, ಇಲ್ಲಿಂದ ಇಲ್ಲಿವರೆಗೆ. ಓಕೆ, ವಿಸ್ಮೃತಿಗೊಂಡ ಜೀವಿಗಳು ಅಥವಾ ಬದ್ಧ ಆತ್ಮರು ಭಗವಂತನೊಡನೆ ತಮ್ಮ ಸಂಬಂಧವನ್ನು ಮರೆತಿರುತ್ತಾರೆ. ನಾವು ನಮ್ಮ ಸಂಬಂಧವನ್ನ ಮರೆತಿದ್ದೇವೆ, ನಮಗೆ ಗೊತ್ತಿಲ್ಲ. ಓಕೆ, ನಾವು ವಿಸ್ಮೃತಗೊಂಡ ಜೀವಿಗಳು ಅಂದ್ರೆ ಬದ್ಧ ಆತ್ಮರು ಐಕ ಚಟುವಟಿಕೆಗಳನ್ನು ಕುರಿತು ಯೋಚನೆ ಮಾಡುವುದರಲ್ಲಿ ತನ್ಮಯರಾಗಿರುತ್ತಾರೆ. ನಾವು ಭೌತಿಕ ವಿಷಯದ ಬಗ್ಗೆ ಚಿಂತನೆ ಮಾಡ್ತಾರೆ. ಅವರ ಯೋಚನೆ ಶಕ್ತಿಯನ್ನು ಆಧ್ಯಾತ್ಮಿಕ ಗಗನಕ್ಕೆ ಏರಿಸಲು ನಮ್ಮ ಯೋಚನೆ, ನಾವು ಇಲ್ಲಿ ಈ ಜಗತ್ತಿನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಆ ನಮ್ಮ ಚಿಂತನೆಯನ್ನ ಇಲ್ಲಿಂದ ಆಧ್ಯಾತ್ಮಿಕ ಜಗತ್ತಿಗೆ ಏರಿಸಲು ನಮಗೆ ಈ ಕೃಷ್ಣ ದ್ವೈಪಾಯನ ವ್ಯಾಸರು ಹಲವಾರು ವೈದಿಕ ಕೃತಿಗಳನ್ನು ಕೊಟ್ಟಿದ್ದಾರೆ. ಮೊದಲು ಅವರು ವೇದಗಳನ್ನು 4 ಭಾಗ ಮಾಡಿದರು. ಅನಂತರ ಅವರು ಪುರಾಣಗಳಲ್ಲಿ ವಿವರಿಸಿದರು ಮತ್ತು ಅಷ್ಟು ಸಾಮರ್ಥ್ಯವಿಲ್ಲದವರಿಗಾಗಿ ಮಹಾಭಾರತವನ್ನು ಬರೆದರು. ಮಹಾಭಾರತದಲ್ಲಿ ಭಗವದ್ಗೀತೆಯನ್ನು ಅಳವಡಿಸಿದರು. ಅನಂತರ ವೈದಿಕ ಸಾಹಿತ್ಯವನ್ನೆಲ್ಲ ವೇದಾಂತ ಸೂತ್ರದಲ್ಲಿ ಸಂಗ್ರಹಿಸಿದರು. ಓಕೆ, ನಂತರ ಭಾಗವತ. ಓಕೆ, ನೋಡಿ ಇಲ್ಲಿ ಸಹ ಮುಂದಿನ ಮಾರ್ಗದರ್ಶನಕ್ಕಾಗಿ ವೇದಾಂತ ಸೂತ್ರಕ್ಕೆ ನಿಜ ಭಾಷ್ಯ ರೂಪವಾಗಿ, ಓಕೆ ಅಂದ್ರೆ ನ್ಯಾಚುರಲ್ ಕಮೆಂಟ್ರಿ, ನಿಜ ಭಾಷ್ಯ ರೂಪವಾಗಿ ವ್ಯಾಸರು ಶ್ರೀಮದ್ ಭಾಗವತವನ್ನು ರಚಿಸಿದರು. ಇಲ್ಲಿ ತಿಳಿಸ್ತಾರೆ ಭಗವದ್ಗೀತೆಯ ಪ್ರಸ್ತಾವನೆಯಲ್ಲಿ. ಓಕೆ, ನಾವು ಅಲ್ಲಿಂದ ಜ್ಞಾನವನ್ನ ಪಡೆಯಬೇಕು. ಓಕೆ, ಅದನ್ನ ಇಲ್ಲಿ ತಿಳಿಸ್ತಾರೆ. ಮಿಥ್ಯ ರೂಪದಲ್ಲಿ ಕಾಣುವ ಐಕ ಸೃಷ್ಟಿಯನ್ನೇ ಸರ್ವಸ್ವ ಎಂದು ಅವರು ಭಾವಿಸುತ್ತಾರೆ. ಯಾರು? ಮೂರ್ಖರು. ಅವರಿಗೆ ವಾಸ್ತವಿಕತೆಯ ಜ್ಞಾನ ಇಲ್ಲ. ಆದರೆ ವ್ಯಾಸ ನಾರದರಂತ ಋಷಿಗಳಿಂದ ಮಾರ್ಗದರ್ಶನ ಪಡೆದ ಬುದ್ಧಿವಂತರಿಗೆ ಭಗವಂತನ ಶಾಶ್ವತ ಸಾಮ್ರಾಜ್ಯವು ಇನ್ನೂ ಹೆಚ್ಚು ಆನಂದದಾಯಕವೂ ವಿಶಾಲವೂ ಆಗಿದ್ದು ಶಾಶ್ವತವಾಗಿ ಪರಮ ಸುಖ ಮತ್ತು ಜ್ಞಾನದಿಂದ ತುಂಬಿದೆ ಎಂಬುದು ಗೊತ್ತು. ಅವರಿಗೆ ಗೊತ್ತಾಗುತ್ತೆ ಭಗವಂತನ ಜಗತ್ತೇನು. ಈ ಜಗತ್ತು ತಾತ್ಕಾಲಿಕವಾದ. ಅವರು ಏನನ್ನ ಮಾಡ್ತಾರೆ? ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ತಯಾರಿಯನ್ನ ಮಾಡ್ತಾರೆ. ಓಕೆ, ಈ ಜಗತ್ತಿನ ಬಗ್ಗೆ ಚಿಂತೆ ಮಾಡುವುದನ್ನು ಬಿಡ್ತಾರೆ. ಈ ಜಗತ್ತಿನಲ್ಲಿ ಚಿಂತೆ ಇರುವುದು. ಓಕೆ, ಅನನ್ಯ ಚಿಂತೆಯಂತೋಮ ಭಗವಂತ ಹೇಳಿದು, ಯಾವಾಗ್ಲೂ ನನ್ನ ಚಿಂತನೆಯನ್ನ ಮಾಡಿ. ತಸ್ಮಾ ಸರ್ವೇಷು ಕಾಲೇಶು ಭಗವಂತ ಹೇಳಿದ್ರು ಅರ್ಜುನನ ಹತ್ರ. ಅರ್ಜುನ, ನನ್ನ ಸ್ಮರಣೆ ಮಾಡುತ್ತಿದ್ದ ಹಾಗೆ ನೀನು ಯುದ್ಧ ಮಾಡುವ ನಿನ್ನ ಕರ್ತವ್ಯವನ್ನು ಮಾಡು. ನಿನ್ನ ಮನಸ್ಸು ಮತ್ತು ಬುದ್ಧಿಯನ್ನು ನನಗೆ ಅರ್ಪಣೆ ಮಾಡು. ನೀನು ಖಂಡಿತವಾಗಿ ನನ್ನಲ್ಲಿಗೆ ಬರುವೆ. ಭಗವಂತನ ಲೀಲೆಗಳು ಮತ್ತು ಅವನ ಪರಮಾರ್ಥಿಕ ದಿವ್ಯ ಸಾಮ್ರಾಜ್ಯ ಎಲ್ಲರಿಗೂ ತಿಳಿದಿಲ್ಲ. ಓಕೆ, ಎಲ್ಲರಿಗೂ ಗೊತ್ತಿಲ್ಲ. ಓಕೆ, ನಾವು
ಭಗವಂತನನ್ನ ತಿಳಿಬೇಕಾದ್ರೆ ನಮಗೆ ಶಾಸ್ತ್ರ ಬೇಕು. ಭಗವಾನ್ ಬ್ರಹ್ಮಾಜಿ ತಿಳಿಸ್ತಾರೆ, ಆ ದೇವೋತ್ತಮ ಪರಮಪುರುಷನನ್ನ ನಾವು ಹೇಗೆ ತಿಳಿಲಿಕ್ಕೆ ಸಾಧ್ಯ? ಭಗವಾನ್ ಶಬ್ದ ಗೋಚರ, ವೇದ ಸಾಹಿತ್ಯದಿಂದ ತಿಳಿಯಲು ಸಾಧ್ಯ. ಇಂತಹ ಅಜ್ಞಾನಿಗೆ ಭಗವಂತನು ತನ್ನ ಅವತಾರಗಳಲ್ಲಿ ದಿವ್ಯ ಲೀಲೆಗಳನ್ನು ತೋರಿಸುತ್ತಾನೆ. ಭಗವಂತ ಅದಕ್ಕೆ ಬರುವುದು, ಎಲ್ಲರಿಗೂ ಗೊತ್ತಿಲ್ಲ, ಅದಕ್ಕೋಸ್ಕರ. ಅಂದ್ರೆ ಭಗವಂತ ಇಲ್ಲಿ ಅವತಾರ ತೆಗೆದು ಬರುವುದು ಸಹ ನಮ್ಮ ಕಲ್ಯಾಣಕ್ಕೋಸ್ಕರ. ಅದನ್ನ ತಿಳಿದುಕೊಂಡಾದ್ರೂ ನಾವು ಉದ್ಧಾರ ಆಗ್ಲಿ ಅಂತ. ಇಂತಹ ಅಜ್ಞಾನಿಗೆ ಭಗವಂತನು ತನ್ನ ಅವತಾರಗಳಲ್ಲಿ ದಿವ್ಯ ಲೀಲೆಗಳನ್ನು ತೋರಿಸುತ್ತಾನೆ. ಪರಮಾರ್ಥಿಕ ದಿವ್ಯ ಸಾಮ್ರಾಜ್ಯದಲ್ಲಿ ತನ್ನ ಸನ್ನಿಧಿಯಲ್ಲಿ ದೊರೆಯುವ ಪರಮ ಸುಖವನ್ನು ಪ್ರದರ್ಶಿಸುತ್ತಾನೆ. ಅಂದ್ರೆ ನಾವು ಎಲ್ಲಿವರೆಗೆ ಭಗವಂತನ ಧಾಮಕ್ಕೆ ಹೋಗುವುದಿಲ್ಲ ಅಲ್ಲಿವರೆಗೆ ನಮ್ಮ ತೃಪ್ತರಾಗುವುದಿಲ್ಲ. ಆತ್ಮ ಹೇಗೆ? ಯಯಾತ್ಮ ಸುಪ್ರಸೀದತಿ. ಓಕೆ, ಅದನ್ನ ನಂತರ ಆ ಪ್ರಶ್ನೆ ಮಾಡ್ತಾರೆ. ಓಕೆ, ನಾವು ನಂತರ ಕಾಣ್ಬೋದು. ತನ್ನ ಇಂತಹ ಲೀಲೆಗಳ ಮೂಲಕ ಹೈಕ ಪ್ರಪಂಚದ ಬದ್ಧಾತ್ಮರನ್ನು ಆಕರ್ಷಿಸುತ್ತಾನೆ. ಭಗವಂತ ಲೀಲೆಯನ್ನ ಮಾಡುವುದು ನಾವು ಆಕರ್ಷಿತರಾಗ್ಲಿ, ಅದನ್ನ ತಿಳಿದುಕೊಂಡ್ರೆ ನಾವು ಬದ್ಧ ಜೀವನದಿಂದ ಬಿಡುಗಡೆ ಆಗ್ತೇವೆ. ಜನ್ಮ ಕರ್ಮ ಚ ಮೇ ದಿವ್ಯಂ, ನನ್ನ ಜನ್ಮ ಮತ್ತೆ ಕರ್ಮ ದಿವ್ಯವಾದದ್ದು. ಅದನ್ನ ಯಾರು ತತ್ವತ ಅರ್ಥ ಮಾಡಿಕೊಳ್ತಾರೆ, ಅವರು ಈ ದೇಹ ತ್ಯಾಗ ಮಾಡಿದ ನಂತರ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ. ಇಂತಹ ಬದ್ಧಾತ್ಮರಲ್ಲಿ ಕೆಲವರು ಹೈಕ ಇಂದ್ರಿಯಾಸಕ್ತಿಗಳನ್ನು ಅನುಭವಿಸುವುದರಲ್ಲಿ ನಿರತರಾಗಿರುತ್ತಾರೆ. ಅವರು ಬದ್ಧಾತ್ಮರು ಇಂದ್ರಿಯ ತೃಪ್ತಿಯ ವಿಷಯದಲ್ಲಿ ನಿರತರಾಗ್ತಾರೆ. ಇನ್ನು ಕೆಲವರು ಆಧ್ಯಾತ್ಮಿಕ ಪ್ರಪಂಚದ ನಿಜ ಜೀವನವನ್ನು ನಿರಾಕರಿಸುತ್ತಾರೆ. ಕೆಲವರು ನಿರಾಕರಿಸ್ತಾರೆ, ಹಾಗೆ ಇಲ್ಲ ಹಾಗೆ ಅಂತಾರೆ, ಆದ್ರೆ ಅವರಿಗೆ ಅದರ ಸತ್ಯ ಗೊತ್ತಿಲ್ಲ. ಸತ್ಯ ಗೊತ್ತಾಗಬೇಕಾದ್ರೆ ನಾವು ಶಾಸ್ತ್ರವನ್ನ ನೋಡ್ಬೇಕು. ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಉಂಟು. ಶಾಸ್ತ್ರ ಅಂದ್ರೆ ಅದು ಭೌತಿಕ ವ್ಯಕ್ತಿ ಮಾಡಿದ್ದಲ್ಲ, ಅದು ಅಪೌರುಷೇಯವಾದದ್ದು. ಈ ಮತಿಹೀನರನ್ನು ಕರ್ಮಿಗಳು ಅಥವಾ ಫಲಾಪೇಕ್ಷೆಯುಳ್ಳ ಕಾರ್ಯ ಮಾಡುವವರೆಂದು ಮತ್ತು ಜ್ಞಾನಿಗಳು ಅಥವಾ ಮನೋಕಲ್ಪನೆಗಳಿಂದ ಕೂಡಿದವರು ಎಂದು ಕರೆಯಲಾಗಿದೆ. ಓಕೆ, ಇದು ಈ ಆಧ್ಯಾತ್ಮಿಕ ಪ್ರಪಂಚದ ನಿಜ ಜೀವನವನ್ನು ಯಾರು ನಿರಾಕಾರ ಮಾಡ್ತಾರೆ ಅಂತವರನ್ನ ಏನು ಅಂತ ಹೇಳ್ತಾರೆ? ಮತಿಹೀನರು ಕರ್ಮಿಗಳು ಅಥವಾ ಫಲಾಪೇಕ್ಷೆ ಕಾರ್ಯ ಮಾಡುವವರು ಅಂತ, ಅಥವಾ ಒಣಮನೋ ಕಲ್ಪನೆ ಕೂಡಿರುವವರು ಎಂದು ಕರೆಯಲಾಗಿದೆ. ಆದರೆ ಸಾತ್ವತ ಎಂದು ಕರೆಯಲಾಗುವ ಲೌಕಿಕನು ಮೇಲಿನ 2 ವರ್ಗಗಳನ್ನು ಮೀರಿದನು. ಸಾತ್ವತ ಅಂದ್ರೆ ಭಕ್ತರು. ಓಕೆ, ಭಕ್ತರಿಗೆ ಭಗವಾನ್ ಸಾತ್ವತಾಂಪತಿ, ಭಗವಂತ ಭಕ್ತರನ್ನ ರಕ್ಷಣೆ ಮಾಡ್ತಾರೆ. ಓಕೆ, ಇದಕ್ಕೆ ಮುಂಚೆ ನಾವು ನೋಡಿದೊಂದು ಭಗವಾನ್ ಸಾತ್ವತಾಂಪತಿ, ಭಗವಂತ ಭಕ್ತರನ್ನ ರಕ್ಷಣೆ ಮಾಡ್ತಾರೆ. ಇವನು ಹೈಕ ಚಟುವಟಿಕೆಗಳಲ್ಲಿ ಅಥವಾ ಹೈಕ ಸ್ವಕಪೋಲ ಕಲ್ಪಿತ ಕಲ್ಪನೆಗಳಲ್ಲಿ ಅತಿಯಾಗಿ ನಿರತನಲ್ಲದ ಭಕ್ತನು. ಇವನು ನಿಶ್ಚಯವಾಗಿಯೂ ಭಗವಂತನ ಸೇವೆಯಲ್ಲಿ ಮಗ್ನನಾದವನು. ಅವರು ಭಗವಂತನ ಸೇವೆಯಲ್ಲಿ ಮಗ್ನನಾದವರು. ಈ ಸೇವೆಯ ಮೂಲಕ ಕರ್ಮಿಗಳು ಮತ್ತು ಜ್ಞಾನಿಗಳು ಅರಿಯದ ಪರಮಾವಧಿ ಆಧ್ಯಾತ್ಮಿಕ ಪ್ರಯೋಜನವನ್ನು ಪಡೆಯುವನು. ಇವರಿಗೂ ಗೊತ್ತಾಗದ ವಿಷಯ, ಭಗವಂತನ ಸೇವೆಯಲ್ಲಿ ಯಾರು ನಿರತರಾಗ್ತಾರೆ ಅವರಿಗೆ ಗೊತ್ತಾಗ್ತದೆ. ಓಕೆ, ಅದನ್ನ ತಿಳಿಸ್ತಾರೆ. ಸವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರತಾಂಗ ಪಾಣಿ ಯೋ ಮಾಯಯಾ ಸಂತತಾನುವೃತ್ಯ ಭಜೇತ ತತ್ಪಾದ ಸರೋಜಗಂತಂ. ಯಾರೋ ಭಗವಂತನ ಪಾದ ಸೇವೆಯನ್ನ ಮಾಡ್ತಾರೆ, ಅವರಿಗೆ ಎಲ್ಲವೂ ಗೊತ್ತಾಗುತ್ತಂತೆ. ಅದನ್ನ ಇಲ್ಲಿ ಆಚಾರ್ಯರು ತಿಳಿಸ್ತಾರೆ. ನೋಡಿ, ಇವನು ನಿಶ್ಚಿತವಾಗಿ ಭಗವಂತನ ಸೇವೆಯಲ್ಲಿ ಮಗ್ನನಾದವನು. ಈ ಸೇವೆಯ ಮೂಲಕ ಕರ್ಮಿಗಳು ಜ್ಞಾನಿಗಳು ಅರಿಯದ ಪರಮಾವಧಿ ಆಧ್ಯಾತ್ಮಿಕ ಪ್ರಯೋಜನವನ್ನು ಪಡೆಯುವನು. ಅವರಿಗೆಲ್ಲವೂ ಗೊತ್ತಾಗುತ್ತೆ ಭಗವಂತನ ಭಕ್ತಿ ಸೇವೆಯಲ್ಲಿ ಯಾರು ನಿರತರಾಗ್ತಾರೆ. ನಂತರ ಇಲ್ಲಿ ತಿಳಿಸ್ತಾರೆ, ಹೈಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ಪರಮ ನಿಯಂತ್ರಕನಾದ ಭಗವಂತನನ್ನು ಅಪರಿಮಿತ ವರ್ಗಗಳ ನಾನಾ ಅವತಾರಗಳನ್ನು ಹೊಂದಿದ್ದಾನೆ. ಭಗವಂತ ತುಂಬಾ ಅಪರಿಮಿತವಾದ ವರ್ಗದಲ್ಲಿ ನಾನಾ ಅವತಾರಗಳನ್ನ ಭಗವಂತ ಹೊಂದಿದ್ದಾನೆ. ಬ್ರಹ್ಮ, ರುದ್ರ, ಮನು, ಪೃಥ ಮತ್ತು ವ್ಯಾಸ ಈ ಅವತಾರಗಳು ಹೈಕ ಗುಣಾತ್ಮಕ ಅವತಾರಗಳು. ಆದರೆ ರಾಮ, ನರಸಿಂಹ, ವರಹ ಮತ್ತು ವಾಮನ ಅವತಾರಗಳು ಪರಮಾರ್ಥಿಕ ದಿವ್ಯ ಅವತಾರಗಳು.
ಭಗವಂತನ ಶ್ರೀಕೃಷ್ಣ ಈ ಎಲ್ಲಾ ಅವತಾರಗಳ ಆದಿಮೂಲ ಮತ್ತು ಸರ್ವ ಕಾರಣಗಳ ಕಾರಣನು. ಆ ಭಗವಂತನೇ ಎಲ್ಲ ಕಾರಣಗಳಿಗೆ ಕಾರಣನಾದವನು. ಹಾಗಾಗಿ ಈ ಶ್ಲೋಕದಲ್ಲಿ ಪ್ರಶ್ನೆಯನ್ನ ಮಾಡಿದ್ದು. ಓಕೆ, ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡುವ ಇದರಲ್ಲಿ ಯಾವ ಯಾವ ಅವತಾರ ಲೀಲೆಯನ್ನ ಮಾಡಿದ್ರು ಅಂತ. ಓಕೆ, ಇದು ಪುರುಷ ಅವತಾರದ ಪ್ರಶ್ನೆ. ಓಕೆ, 4 ಪ್ರಶ್ನೆಯನ್ನ ಕೇಳಿದ್ರು. ನಾಳೆಗೆ ನಾವು ಈ ಅಧ್ಯಾಯನ ಪೂರ್ಣ ಮಾಡ್ಬೋದು. ಇನ್ನು 18, 19, 20, 21, 22, 23 6 ಶ್ಲೋಕ ಉಂಟು. ಓಕೆ, ನಾಳೆ ಕವರ್ ಮಾಡ್ಲಿಕ್ಕೆ ನೋಡುವ. ನಾನು ಅದೇ ಈ ಶ್ಲೋಕ ನಿಮಗೆ ಗ್ರೂಪ್ ಅಲ್ಲಿ ಕಲಿಸ್ತೇನೆ. ಇವತ್ತು 15ನೇ. ಓಕೆ, ಯಾರೋ ಭಗವಂತನ ಓಕೆ ಇದು ಗ್ರೂಪ್ ಅಲ್ಲಿ ಕಲಿಸುವ. ಯಾವುದೇ ಅದು ಇಂಪಾರ್ಟೆಂಟ್ ಆದುಂಟು ಅದೆಲ್ಲ ನಾನು ಗ್ರೂಪ್ ಅಲ್ಲಿ ಹಾಕ್ತೇನೆ. ಇದನ್ನೇ ತಿಳಿಸಿದ್ದು ಗಂಗಾಜಲ ಸುದೀರ್ಘ ಬಳಕೆ ನಂತರ ಪವಿತ್ರಗೊಳ್ಳುವುದು. ಆದರೆ ಭಗವಂತನ ಪಾದ ಪದ್ಮಗಳಲ್ಲಿ ಸಂಪೂರ್ಣ ಆಶ್ರಯ ಪಡೆದ ಋಷಿವರೇಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತತ್ಕ್ಷಣವೇ ಪವಿತ್ರಗೊಳಿಸಬಲ್ಲರು. ಓಕೆ, ನಾವು ಭಗವಂತನ ಶುದ್ಧ ಭಕ್ತರ ಆಶ್ರಯವನ್ನ ಪಡೆಯಬೇಕಂತ ಹಾಗೆ ಆದಿಪುರಾಣದಲ್ಲಿ ತಿಳಿಸ್ತಾರೆ. ಓಕೆ, ರೂಪಗೋಸ್ವಾಮಿ ಭಕ್ತಿರಸಾಮೃತ ಸಿಂಧುವಲ್ಲಿ ತಿಳಿಸ್ತಾರೆ. ಯಾರು ಭಗವಂತನ ಡೈರೆಕ್ಟ್ ಆಗಿ ಭಕ್ತರು ಅಂತ ಹೇಳ್ತಾರೆ ಅವ್ರು ಭಕ್ತರಲ್ಲ ಅಂತೆ ಭಗವಂತ ತಿಳಿಸ್ತಾರೆ ಅರ್ಜುನನಿಗೆ. ಓಕೆ, ಆದ್ರೆ ಯಾರು ನಾನು ನನ್ನ ಭಕ್ತನ ಭಕ್ತ ಅಂತ ಹೇಳ್ತಾರಂತೆ ಅವರೇ ನಿಜವಾದ ಭಕ್ತರು. ಹಾಗಾಗಿ ನಾವು ಭಗವಂತನೊಟ್ಟಿಗೆ ಡೈರೆಕ್ಟ್ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಭಗವಂತನ ಭಕ್ತರ ಆಶ್ರಯವನ್ನ ಪಡೆಯಬೇಕು. ಹಾಗಾಗಿ ನಾವು ಭಕ್ತರಾಗ್ಬೋದು. ಅದಕ್ಕೋಸ್ಕರ ನಾವು ಭಕ್ತನ ಆಶ್ರಯವನ್ನ ಪಡೆಯಬೇಕು. ಅದನ್ನೇ ಇಲ್ಲಿ ತಿಳಿಸಿದ್ದು ಪ್ರಭುಪಾದ ಈ ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ತಾರೆ ನೋಡಿ. ಭಗವಂತನ ಪಾದಕಮಲಗಳಲ್ಲಿ ಆಶ್ರಯ ಪಡೆಯುವುದು ಎಂದರೆ ಪರಿಶುದ್ಧ ಭಕ್ತರಲ್ಲಿ ಆಶ್ರಯ ಪಡೆಯುವುದು ಎಂದೇ ಅರ್ಥ. ನಾವು ಪ್ರಭುಪಾದರ ಆಶ್ರಯವನ್ನ ಪಡೆಯಬೇಕು. ಹಾಗಾಗಿ ನಾವು ಪ್ರಭುಪಾದರು ಭಗವಂತನ ಪ್ರತಿನಿಧಿ. ಅವರ ಆಶ್ರಯವನ್ನ ಪಡೆದ್ರೆ ನಾವು ಖಂಡಿತವಾಗಿ ಅವರು ಕೊಟ್ಟ ನಿಯಮವನ್ನ ಪಾಲನೆ ಮಾಡಿದ್ರೆ ನಾವು ಖಂಡಿತವಾಗಿ ಭಗವಂತನ ಧಾಮಕ್ಕೆ ಹೋಗ್ಬೋದು. ಅದನ್ನ ತಿಳಿಸ್ತಾರೆ. ಓಕೆ, ನಾವು ಒಂದು ಮಾಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡುವ. ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. ಎಲ್ಲರಿಗೂ ಕಾಣಿಸ್ತದಲ್ಲ? ಕಾಣಿಸ್ತದೆ ಪ್ರಭು. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि हरे कृष्ण 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 हरे 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 राम हरे कृष्ण 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 हरे हरे कृष्ण 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 हरे 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 राम 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 हरे हरे कृष्ण 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 हरे 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 राम राम हरे हरे कृष्ण 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 हरे 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 राम राम हरे कृष्ण 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 हरे हरे राम हरे कृष्ण 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 हरे हरे राम हरे कृष्ण 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 हरे राम हरे कृष्ण 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 हरे राम हरे कृष्ण 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 हरे राम हरे कृष्ण 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 हरे राम हरे कृष्ण 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 हरे राम हरे कृष्ण 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 हरे राम हरे कृष्ण 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 हरे राम हरे कृष्ण 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 हरे राम हरे कृष्ण 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 हरे राम हरे कृष्ण 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 हरे राम
हरे कृष्ण कृष्ण हरे 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 राम 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 हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण 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 हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे
हरे कृष्ण कृष्ण हरे हरे राम हरे राम 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 हरे हरे कृष्ण कृष्ण हरे हरे 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 राम राम हरे हरे कृष्ण प्रभु जी ಧನ್ಯವಾದಗಳು ಪ್ರಭು ಜಿ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಎಲ್ಲರಿಗೂ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ. ಶ್ರೀಮನ್ ಹರೇ ಕೃಷ್ಣ ಪ್ರಭುಜಿ. ಜೈ ಜೈ. ಜೈ ಹರೇ ಕೃಷ್ಣ ಪ್ರಭುಜಿ.